ಕಲೆಗಳಲ್ಲಿ ಬಹಳಷ್ಟು ಅಭಿರುಚಿಯನ್ನು ಇಟ್ಟುಕೊಂಡವರು. ಇವರಿಂದ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ನಮ್ಮ ಆಶಯದಂತೆ ಇವತ್ತು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾವು ಪ್ರಾರ್ಥನೆ. ಯಾರು ಇದ್ದಾರೆ ವಿದ್ಯೆ? अता मांगते हैं इलाही हम तुझसे दुआ मांगते हैं करम मांगते हैं अता मांगते हैं इलाही हम तुझसे दुआ मांगते हैं अता शाने करीमी का सदका अता शाने रहीमी का सदका अता शाने रहीमी का सदका अता शाने रहीमी का सदका न मांगे जो तुझसे तो मांगे हम किससे तेरे हैं हम तुझसे दुआ मांगते हैं करम मांगते हैं अता मांगते हैं इलाही हम तुझसे दुआ मांगते हैं इलाही हम तुझसे दुआ मांगते हैं. ಪ್ರೀತಿಯ ವಿದ್ಯಾರ್ಥಿಗಳೇ, ವೇದಿಕೆಯಲ್ಲಿರುವಂಥ ನನ್ನ ಆತ್ಮೀಯ ಸಹೋದರರೇ, ಆತ್ಮೀಯ ಸಹೋದ್ಯೋಗಿಗಳೇ, ಸರಕಾರದ ಸುತ್ತೋಲೆಯಂತೆ ಎಲ್ಲ ಶಾಲೆಗಳಲ್ಲಿಯೂ ಯುವ ಸಂಸತ್ತು, ವಿದ್ಯಾರ್ಥಿಗಳ ಸಂಸತ್ತು ರಚನೆ ಮಾಡೋದು ಮತ್ತು ಅಲ್ಲಿ ವಿವಿಧ ಸಂಘಟನೆಗಳನ್ನು ರಚನೆ ಮಾಡುವಂಥ ಒಂದು ಸೂಚನೆ ನಮಗಿದೆ. ಆದರೆ ಇದನ್ನು ನಾವು ಮಾಡುವಾಗ ನಮ್ಮಲ್ಲಿ ಸ್ವಲ್ಪ ವಿಳಂಬವಾಯಿತು. ಕೆಲವೊಂದು ಕಾರ್ಯಕ್ರಮಗಳು ಅದರ ಮೊದಲು ಆಗಲಿಕ್ಕಿದ್ದ ಕಾರಣ. ಆದರೆ ಈ ಕಾರ್ಯಕ್ರಮಕ್ಕೆ ಇವತ್ತು ಒಂದು ಉತ್ತಮವಾದಂಥ ಮುಹೂರ್ತ ಸೇರಿಕೊಂಡು ಬಿಟ್ಟಿದೆ. ನಾನು ಬಹಳಷ್ಟು ಹೆಮ್ಮೆ ಮತ್ತು ಸಂತೋಷ ಪಟ್ಟುಕೊಳ್ತೇನೆ. ಯಾಕಂದರೆ ಯಾರು ನಮ್ಮ ಶಾಲೆ ಮೇಲಿನ ಅಭಿಮಾನದಿಂದ ಸಮರ್ಥರಾಗಿ ಈ ಕೆಲಸಕ್ಕೆ ಅರ್ಹತೆ ಇರುವವರಿದ್ದಾರೋ ಅವರನ್ನೇ ನಾವು ಆಹ್ವಾನಿಸಿಕೊಂಡು ನಾವು ಕರೀಬೋದು. ರಾಜಕಾರಣಿಗಳನ್ನು ಕರೀಬೋದು, ಬೇರೆ ಬೇರೆ ಜನರನ್ನೆಲ್ಲ ಕರೀಬೋದು. ಆದರೆ ಅದಕ್ಕೆ ಅರ್ಹತೆ ಎಂಬುದನ್ನು ಇರಬೇಕಾಗುತ್ತೆ. ಅವರನ್ನು ನಾವು ಆಹ್ವಾನಿಸಿಕೊಂಡು ಉದ್ಘಾಟಿಸಬೇಕು ಅಂತೇಳಿ ನಾನು ಮಾಡಿಕೊಂಡಿದ್ದೇನೆ. ಆದರೆ ಇವತ್ತು ನಮ್ಮೊಟ್ಟಿಗೆ ಈ ಸಂಗಮದಲ್ಲಿ ನಾವು ಬಹಳಷ್ಟು ಚಿಕ್ಕದಾಗಿ ಕೇವಲ ಒಂದು 10-15 ನಿಮಿಷಗಳ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನನ್ನ ಸಹೋದರ ಇತ್ತೀಚೆಗೆ ಹಜ್ ಕರ್ಮವನ್ನು ನಿರ್ವಹಿಸಿ ನಮಗೆಲ್ಲರಿಗೂ ದುವಾವನ್ನು ನಡೆಸಿಕೊಟ್ಟು ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸಿ ಯಶಸ್ವಿಯಾಗಿ ನಮ್ಮ ಊರಿಗೆ ವಾಪಸ್ ಬಂದಂಥ ನನ್ನ ಸಹೋದರ MH ಮಲ್ಲಾರ್ರವರು, ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಗಳ ಮುಖ್ಯ ಉಪಾಧ್ಯಾಯರಾಗಿದ್ದವರು, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಮ್ಮ ಮಕ್ಕಳಿಗೆ ಒಂದೆರಡು ಹಿತನುಡಿಗಳನ್ನು ಹೇಳಬೇಕು ಅಂತೇಳಿ ನಾನು ಅವರನ್ನು ಕೇಳಿಕೊಂಡೆ. ಅದಕ್ಕೆ ಅವರು ಒಪ್ಪಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸರ್, ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ಕೇಳಿಕೊಂಡಾಗ ಯಾರು ಉದ್ಘಾಟಿಸಬೇಕು ಅಂತೇಳಿದರೆ ಬಹುಶಃ ಆ ಕಾರ್ಯಕ್ರಮವನ್ನು ಉದ್ಘಾಟಿಸುವಂಥ ವ್ಯವಸ್ಥೆಗೂ ಒಂದು ಉತ್ತಮವಾದಂಥ ಹಿನ್ನೆಲೆ ಇರುವವರು ಇರಬೇಕು. ಅದು ನಮ್ಮ ವಿದ್ಯಾರ್ಥಿಗಳು ಮುಂದೆ ಬೆಳೆದು ಆ ರೀತಿಯಲ್ಲಿ ಬೆಳೆಯುವಂಥ ವ್ಯವಸ್ಥೆ ಇರಬೇಕು. ಬಹುಶಃ ನನ್ನ ಆತ್ಮೀಯರು ಪತ್ರಿಕಾ ರಂಗದಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ಇತಿಹಾಸವನ್ನೇ ಬರೆದವರು, ಪತ್ರಿಕಾ ರಂಗದಲ್ಲಿ ಇದೀಗ ದೃಶ್ಯ ಮಾಧ್ಯಮದಲ್ಲಿ ಸೌಹಾರ್ದತೆಯ ಗುಂಡಿಯನ್ನು ಸಮುದಾಯದ ಮಧ್ಯೆ ಬಿತ್ತರಿಸುವಂಥ ನನ್ನ ಆತ್ಮೀಯ ಸಹೋದರ ವಿದ್ಯಾಧರ ಶೆಟ್ಟಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ನಾನು ಕರೆಯಲಿಲ್ಲ. ರಾತ್ರಿ ಒಂದು ಮೆಸೇಜ್ ಮಾಡಿದ್ದೆ, ಸರ್ ನೀವು ಬರಬೇಕು ಅಂತೇಳಿ, ಅಷ್ಟೇ. ಯಾಕೆಂದರೆ ಅದರ ಅರ್ಹತೆ ಇರುವರು, ಉತ್ತಮವಾದಂಥ ಯಕ್ಷಗಾನ ಪಟು, ಇಡೀ ಕುಟುಂಬವನ್ನೇ ಆ ರಂಗದಲ್ಲಿ ಬಿಟ್ಟವರು ಶ್ರೀಯುತ ವಿದ್ಯಾಧರ ಶೆಟ್ಟಿಯವರು. ಯಾವುದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇರುವವರು ಸಹ
ಆಗಿದ್ದಾರೆ. ಅವರನ್ನು ನಾನು ಕರೆದೆ, ಸರ್ ನೀವು ಬಂದು ಮಕ್ಕಳಿಗೆ ಬೇರೇನಿಲ್ಲ, ಬಾಯಿಯಲ್ಲಿ ಉದ್ಘಾಟನೆ ಮಾಡೋದು, ಬೇರೆ ಏನು ವ್ಯವಸ್ಥೆಗಳಿಲ್ಲ, ಕಾರ್ಯಕ್ರಮಗಳು ಹತ್ತಿರ ತುಂಬ ಕಾರ್ಯಕ್ರಮಗಳು ನಡೀತಾ ಇದ್ದೀವಿ. ಖಂಡಿತವಾಗಿಯೂ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ನಿಮಗೆ ಅವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಇನ್ನೋರ್ವ ರನ್ನ ನಾವು ಈಗ ಏನಂತ ಹೇಳಿದರೆ, ಒಂದು ವಿಚಾರ, ನಾವು ಪಾಠ ಮಾಡುವಂಥ ಸಮಯದಲ್ಲಿ ನಾವು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಫೋಟೋಗಳನ್ನು ತೋರಿಸಬೇಕಾಗ್ತದೆ. ಇವರನ್ನು ಹೀಗಿದ್ದಾರೆ, ನೀವು ಮುಂದೆ ಹೀಗಾಗಬೇಕು ಅಂತ. ಇಲ್ಲಿ ಇರುವಂಥ ತ್ರಿಮೂರ್ತಿಗಳನ್ನು ಫೋಟೋ ತೋರಿಸಲಿಕ್ಕಿಲ್ಲ. ಮೂವರು ನಿಮ್ಮ ಎದುರಿನಲ್ಲೇ ಇದ್ದಾರೆ, ಇವರಾಗೆ ನೀವು ಆಗಬೇಕು ಅಂತ ನಾವು ಹೇಳೋದು. ನಾವು ಫೋಟೋವನ್ನು ತೋರಿಸಿ ಹೇಳಬೇಕು, ಟೀಚರ್ಸ್ನವರು ಚಾರ್ಟ್ ಮಾಡಬೇಕು, ಯಾರದೋ ಒಂದು ಚಾರ್ಟ್ ಮಾಡಿ ಹೇಳಬೇಕು, ಮಕ್ಕಳೇ ನೀವು ಹೀಗೆ ಆಗಬೇಕು ಅಂತ. ಅದರ ಬದಲಿಗೆ ನಾವು ಹೀಗೆ ಹೇಳೋದು, ನಮ್ಮ ವೇದಿಕೆಯಲ್ಲಿದ್ದಾರೆ ಮಕ್ಕಳು, ಹೀಗೆ ನೀವು ಆಗಬೇಕು ಅಂತ. ಅಂಥದ್ರಲ್ಲಿ ಒಬ್ಬರು ಸಮಾಜ ಸೇವಾಕರ್ತರಾಗಿ ಸಮಾಜ ರಂಗದಲ್ಲಿ ತನ್ನನ್ನೇ ತೊಡಗಿಸಿಕೊಂಡವರು ಡಾಕ್ಟರ್ ಎಚ್ ಇಸ್ಮಾಯಿಲ್ ಶಾಫಿ ಅವರು ಡಬಲ್ ಡಾಕ್ಟರೇಟನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಷ್ಠೆಯಿಂದ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥ ಒಬ್ಬ ಸಮಾಜ ಸೇವಕ. 300 ಗ್ರಾಮ ಪಂಚಾಯತಿನ ವ್ಯಾಪ್ತಿಯಲ್ಲಿ ಅವರು ವಾಸಿಸ್ತಾ ಇದ್ದಾರೆ. ನೆರಿಂಗಾನ ಗ್ರಾಮ ಪಂಚಾಯಿತಿಯ ಅಲ್ಲಿ ಬಹಳಷ್ಟು ಮನೆಗಳನ್ನು ಅವರು ನಿರ್ಮಿಸಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿದ್ದು, ಟಿಪ್ಪು ಸುಲ್ತಾನ್ರ ಹೆಸರಿನಲ್ಲಿ ಕಳೆದ ಇದೇ ಸಮಯದಲ್ಲಿ 300 ಗ್ರಾಮದಲ್ಲಿ ಒಂದು ಮನೆಯನ್ನು ಉಚಿತವಾಗಿ ಕಟ್ಟಿಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇತ್ತೀಚೆಗೆ ಅವರು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಸದಸ್ಯರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಮೆಂಬರ್ ಆಗಿದ್ದಾರೆ. ತುಳುನಾಡ ರಕ್ಷಣಾ ವೇದಿಕೆಯ ಮಾಜಿ ಅಧ್ಯಕ್ಷರು, ಅಖಿಲ ಭಾರತ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ, ನಂತರ ಬಜಾಲ್ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ, ಹೊಸಕುರಲ್ ಬರಗದ ಸದಸ್ಯ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಒಕ್ಕೂಟದ ಮಾಜಿ ಕಾರ್ಯದರ್ಶಿ, ಹ್ಯೂಮನ್ ರೈಟ್ಸ್ ಫೆಡರೇಷನ್ನ ಕಾನೂನು ಸಲಹಾ ಸಮಿತಿಯ ಸದಸ್ಯರು, ನಂತರ ಬೆಂಗಳೂರು ಸೃಷ್ಟಿ ಸಂಸ್ಥೆಯ ವತಿಯಿಂದ APJ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಬೆಂಗಳೂರಿನಲ್ಲಿ ನಡೆದಾಡುವ ದೇವರು ಟ್ರಸ್ಟ್ ವತಿಯಿಂದ BR ಅಂಬೇಡ್ಕರ್ ಪ್ರಶಸ್ತಿ, ಹೀಗೆ 100 ಪ್ರಶಸ್ತಿಗಳನ್ನು ಪಡೆದವರು. ಅವರು ನಿಮಗೆ ಸ್ಫೂರ್ತಿಯಾಗಬೇಕು ಎಂಬಂಥ ದೃಷ್ಟಿಯಿಂದ ಕರೆದಿದ್ದೇನೆ ಡಾಕ್ಟರ್ ಇಸ್ಮಾಯಿಲ್ ಶಾಫಿ ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನನ್ನ ಸಹೋದ್ಯೋಗಿಗಳಿದ್ದೀರಿ, ವಿದ್ಯಾರ್ಥಿಗಳಿದ್ದಾರೆ. ಅದೇ ರೀತಿಯಲ್ಲಿ ಹೊಸಕುರಲ್ನ ವರದಿಗಾರರಾದಂಥ ಜಯಂತ್ರವರಿದ್ದಾರೆ. ಅವರ ಮುಖವನ್ನು ನೀವು ನೋಡ್ಬೋದು, ಹೊಸಕುರಲ್ ಆನ್ ಮಾಡಿದ ಕೂಡ ಅವರು ಬರ್ತಾರೆ ನ್ಯೂಸಲ್ಲಿ. ಜಯಂತ್ರವರಿದ್ದಾರೆ, ಅವರನ್ನು ಸಹ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಂಘಟನೆಗಳಲ್ಲಿ ಬಹಳಷ್ಟು ದುಡಿದುಕೊಂಡಂಥ ನನ್ನ ಆತ್ಮೀಯ ಮಿತ್ರ ಇಸ್ಮಾಯಿಲ್ ಶಾಫಿ ಅವರಿದ್ದಾರೆ. ಹಲವಾರು ಸನ್ಮಾನಗಳಿಗೆ ಅವರೇನಾಗಿದ್ದಾರೆ ಅಂತ ಹೇಳಿದರೆ ಭಾಜಕರಾಗಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಆದರೆ ನಾವು ಸನ್ಮಾನ ಏನು ಮಾಡುವುದಿಲ್ಲ. ನಮ್ಮಲ್ಲಿಗೆ ಬಂದಂಥ ಈ ಸಂದರ್ಭದಲ್ಲಿ ಅವರು ಪ್ರಥಮವಾಗಿ ಬಂದಿದ್ದಾರೆ. ಅಲ್ಲಿ ನಮ್ಮಲ್ಲಿ ಒಂದು ಬಹುಶಃ ಉದ್ದೇಶವು ದುರುದ್ದೇಶವು ಎರಡೂ ಇದೆ. ಯಾಕೆಂದರೆ ಅವರು ಬಂದಂಥ ಸಮಯದಲ್ಲಿ ನಮ್ಮ ಮಕ್ಕಳಿದ್ದಾರೆ, ಸಮಾಜ ಸೇವಕರಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಆ ನಿರ್ವಹಿಸುವ ಸಮಯದಲ್ಲಿ ನಿಮ್ಮ ಸಮಾಜ ಸೇವೆಯ ಒಂದು ಭಾಗವನ್ನು ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ನೀವು ಕೊಡಬೇಕು. ಇವರು ಇಂಗ್ಲೀಷ್ ಮೀಡಿಯಂನವರಲ್ಲ. ನೀವು ಬೇರೆ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಇಷ್ಟು ಮಕ್ಕಳನ್ನು ಕಾಣಬಹುದು, ಆದರೆ ಇವತ್ತು ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇಷ್ಟು ಮಕ್ಕಳಿದ್ದಾರೆ. ಮೊನ್ನೆ ಅಲ್ಲಾಹನ ಅನುಗ್ರಹದಿಂದ ಸಾಧಾರಣ 4 ಲಕ್ಷ ರೂಪಾಯಿಗಳ ಉಚಿತ ಯೂನಿಫಾರ್ಮ್ ಕೊಟ್ಟೆವು. ಈ ಹಾಕಿರುವಂಥ ಯೂನಿಫಾರ್ಮಲ್ಲಿ ಉಚಿತವಾದ್ದು. ಒಬ್ಬರೇ ನಾನು ಒಂದು ಮೆಸೇಜ್ ಮಾಡಿದ ಕೂಡಲೇ ಸ್ಟಿಚಿಂಗ್ ಚಾರ್ಜ್ ನಾನು ಕೊಡ್ತೇನೆ ಅಂತೇಳಿ 1.5 ಲಕ್ಷ ಕೊಟ್ಟರು. ನಾವು ಉಚಿತವಾಗಿ ಅವರಿಗೆ ಸ್ಟಿಚಿಂಗ್ ಮಾಡಿಕೊಟ್ಟೆವು. ಹಾಗೆ ನಿಮ್ಮಲ್ಲಿ 100 ಕೈಗಳಿವೆ ದಾನ ಮಾಡುವಂಥದ್ದು, ಅದು ತೆಗೆದುಕೊಡುವಂಥದ್ದು. ನಮ್ಮ ಇಸ್ಲಾಂ ಧರ್ಮದಲ್ಲಿ ಒಂದು ಬಹಳಷ್ಟು ಮುಖ್ಯವಾದಂಥ ಒಂದು ಮಾತಿದೆ. ಒಂದು ಮಾತನ್ನು ಸಾರ್ತಾರೆ, ಏನಂತೇಳಿದರೆ, ಯಾರು ದಾನ ಮಾಡುತ್ತಾನೆ ಒಂದು 10,000 ರೂಪಾಯಿ ಯಾರು ಕೊಡ್ತಾನೆ, ಆ ಕೊಡುವವನಿಗೆ ಏನು ಪುಣ್ಯ ಇದೆಯೋ ಅಷ್ಟೇ ಪುಣ್ಯ 10,000 ರೂಪಾಯಿ ಕೊಡುವ ಹಾಗೆ ಮಾಡಿದವನಿಗೂ ಇದೆ ಅಂತ. 10,000 ರೂಪಾಯಿ ಕೊಡುವ ಹಾಗೆ ಮಾಡಿದವನಿಗೂ ಅಷ್ಟೇ ಪುಣ್ಯ ಇದೆ. ಅದಕ್ಕಾಗಿ ನಡೆದಾಡಿದವನಿಗೂ ಅಷ್ಟೇ ಇದೆ. ಅದಕ್ಕಾಗಿ ಒಂದು ಫೋನ್ ಮಾಡಿ, ಹೌದು ಹಳೆಕೋಟೆ ಶಾಲೆಯಲ್ಲಿ ಪಾಪದ ಮಕ್ಕಳಿದ್ದಾರೆ ಅಂತ ಹೇಳುವವನಿಗೆ ಇದೆ. ಆ ನಿಟ್ಟಿನಲ್ಲಿ ಇಸ್ಮಾಯಿಲ್ ಶಾಫಿ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮುಂದಿನ ದಿವಸಗಳಲ್ಲಿ ನಿಮ್ಮಿಂದ ಆಗುವಂಥ ಸಹಕಾರವನ್ನು ಕೊಡಬೇಕು ಅಂತ ಹೇಳಿದ್ದೀವಿ. ನಮ್ಮೆಲ್ಲ ವಿದ್ಯಾರ್ಥಿಗಳ ದುವಾ ನಿಮ್ಮೊಟ್ಟಿಗಿದೆ. ಇವರನ್ನು ಇವತ್ತು ನಮ್ಮ ಹೊಸಕುರಲ್ನ
ಅಧ್ಯಕ್ಷರು, ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯ ಮುಖ್ಯ ಉಪಾಧ್ಯಾಯರು ಆದಂಥ ಹಾಜಿ MS ಮಲ್ಲಾರ್ರವರು ಇಬ್ಬರು ಅವರಿಗೆ ಒಂದು ಶಾಲನ್ನು ನಮ್ಮ ಶಾಲೆಯ ಪರವಾಗಿ ಅರ್ಪಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ ಸರ್. ಕಾರ್ಯಕ್ರಮವನ್ನು ನಾವು ಆದಷ್ಟು ಬೇಗ ಮುಗಿಸಲಿಕ್ಕಿದ್ದೇವೆ. ನಮ್ಮಲ್ಲಿ ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿಗಳ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಾವು ಪ್ರಮಾಣ ವಚನ ಬೋಧಿಸುವಂಥ ಒಂದು ಕಾರ್ಯಕ್ರಮ ಇದೆ. ಆ ಪ್ರಮಾಣ ವಚನವನ್ನು ನಾವು ಬೋಧಿಸಲಿಕ್ಕಿದ್ದೇವೆ. ದಯವಿಟ್ಟು ನಮ್ಮ ಎಲ್ಲ ಯುವ ಸಂಸತ್ತಿನ ಮಂತ್ರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತೇನೆ. ಹಳೆಕೋಟೆ ಉಳ್ಳಾಳ ಈ ಶಾಲೆಯ 2023-24ನೇ ಸಾಲಿನ ಶಾಲಾ ಮುಖ್ಯಮಂತ್ರಿಯಾದ ರಂಶಿನ, ಹಣಕಾಸು ಮಂತ್ರಿಯಾದ ಸ್ವನೀಹ, ನೀರಾವರಿ ಮಂತ್ರಿಯಾದ ಸಹಲ, ತೋಟಗಾರಿಕಾ ಮಂತ್ರಿಯಾದ ಉಮರ್ ಕೈ, ಕ್ರೀಡಾ ಮಂತ್ರಿಯಾದ ರಮೀಜಾ, ಶಿಕ್ಷಣ ಮಂತ್ರಿಯಾದ ವಾರ್ತಾ ಮಂತ್ರಿಯಾದ ಸಫ್ನಾನ್, ಸ್ವಚ್ಛತಾ ಮಂತ್ರಿಯಾದ ಶಿಫಾನ. ಶಾಲೆಯ ಶಿಸ್ತಿನಿಂದ ಶಾಲಾ ನಿಯಮಗಳಿಗೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಶಾಲಾ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ. ಶಿಕ್ಷಕರನ್ನು ಗೌರವದಿಂದ ಕಾಣುತ್ತಾ ಅವರ ಸೂಚನೆಯಂತೆ ಶಾಲೆಯ ನನ್ನ ಸಹೋದರ ಸಹೋದರಿಯರ ಅವಶ್ಯಕತೆಯನ್ನ ಪೂರೈಸಿ ಶಾಲಾ ಕೀರ್ತಿಯನ್ನ ಉಳಿಸಿ ಬೆಳೆಸಲು ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ವಿವಿಧ ಸಂಘಟನೆಗಳನ್ನು ತನ್ನ ಮಾತಿನ ಮೂಲಕ ನನ್ನ ಆತ್ಮೀಯ ಮಿತ್ರರಾದಂಥ ವಿದ್ಯಾಧರ ಶೆಟ್ಟಿಯವರು ಉದ್ಘಾಟಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ ಸರ್. ನಿಮ್ಮ ಶಾಲೆಯ ಮಂತ್ರಿಮಂಡಲದ ಉದ್ಘಾಟನೆ ಈಗಾಗಲೇ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಗಿದೆ. ಮಾತುಗಳ ಮೂಲಕ ಉದ್ಘಾಟನೆಗಾಗಿ ನಾನು ನಿಂತಿದ್ದೇನೆ. ಒಂದು ಶಾಲೆ ಅಂತ ಹೇಳಿದ ನಂತರ ವಿದ್ಯಾರ್ಥಿಗಳು ಶಿಕ್ಷಕರ, ಮುಖ್ಯ ಶಿಕ್ಷಕರ ಅಂಕೆಗೆ ಒಳಪಟ್ಟು ನಡೆಯುವವರು. ಆದರೂ ಆ ಶಾಲೆಯಲ್ಲಿ ಒಂದು ಮಂತ್ರಿಮಂಡಲ ಅಂದರೆ ಅರ್ಥಾತ್ ವಿದ್ಯಾರ್ಥಿ ನಾಯಕರಿರುವ ಒಂದು ತಂಡ ಬೇಕು ಅನ್ನುವಂತಹ ಕಲ್ಪನೆ ಮೊದಲಿನಿಂದಲೇ ಇತ್ತು. ಅದು ನಮ್ಮ ಸರ್ಕಾರದ ಕಲ್ಪನೆಯೂ ಆಗಿದೆ. ವಿದ್ಯಾರ್ಥಿ ದೆಸೆಯಲ್ಲಿಯೇ ಮಕ್ಕಳಿಗೆ ನಾಯಕತ್ವದ ಗುಣಗಳನ್ನು ಕಲಿಸುವಂತಹ, ತಿಳಿಸುವಂತಹ ಒಂದು ಕಾರ್ಯಕ್ರಮದ ಅಂಗ ಇದು. ಯಾವ ರೀತಿಯಾಗಿ ಅವರು ಮಂತ್ರಿಮಂಡಲದ ಆ ಒಂದು ಬೇರೆ ಬೇರೆ ಹುದ್ದೆಗಳ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೋ ಅವರವರಿಗೆ ಆಯಾಯ ಜವಾಬ್ದಾರಿಗಳನ್ನು ನೀಡಲಾಗ್ತದೆ. ಮುಖ್ಯಮಂತ್ರಿಗೆ ಸಮಗ್ರ ನಿರ್ವಹಣೆಯ ಜವಾಬ್ದಾರಿ ಆದರೆ ಪರಿಸರ, ಸ್ವಚ್ಛತೆ, ತೋಟಗಾರಿಕಾ ಇಲಾಖೆ, ಬೇರೆ ಬೇರೆ ಮಂತ್ರಿಗಳನ್ನು ನಾವು ನೋಡಿದೆವು. ಅವರಿಗೆಲ್ಲ ಅವರವರ ವಿಭಾಗದಲ್ಲಿ ಆ ಒಂದು ಸೇವೆ ಮಾಡುವಂತಹ ಅವಕಾಶ ವಿದ್ಯಾರ್ಥಿ ದೆಸೆಯಲ್ಲೇ ಸಿಗ್ತದೆ. ನನ್ನ ಜವಾಬ್ದಾರಿ ಏನು, ನಾನೇನು ಮಾಡಬೇಕು ಎನ್ನುವಂತಹ ಆ ಒಂದು ಅವಕಾಶವನ್ನು ಅದು ಕಲಿಸಿಕೊಡುತ್ತದೆ. ಉದಾಹರಣೆಗೆ ಸ್ವಚ್ಛತೆಯ ಮಂತ್ರಿಯಾದವನು ಶಾಲಾ ವಠಾರವನ್ನು ಸ್ವಚ್ಛವಾಗಿಡುವುದರ ಜೊತೆಗೆ ಆ ಒಂದು ಸ್ವಚ್ಛತೆಯ ಪಾಠವನ್ನು ಕಲಿತಾಗ ಅದನ್ನು ಇತರ ವಿದ್ಯಾರ್ಥಿಗಳಿಗೂ ತಿಳಿಸಿದ ಹಾಗಾಗ್ತದೆ. ಯಾವುದೇ ಒಂದು ಕಸ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಬೇಡದ ವಸ್ತು ಶಾಲಾ ವಠಾರದಲ್ಲಿ ಬಿದ್ದಾಗ ಅದನ್ನು ತೆಗೆಸುವಂತಹ, ಅದನ್ನು ಸ್ವಚ್ಛ ಮಾಡುವಂತಹ ಗುಣ ಅವನ ಮೂಲಕವಾಗಿ ಬೇರೆಯವರಿಗೂ ಬರ್ತದೆ. ಆ ಮೂಲಕವಾಗಿಯೂ ತನ್ನ ಮನೆ, ತನ್ನ ಪರಿಸರ ಅದನ್ನು ಸ್ವಚ್ಛವಾಗಿಡಬೇಕು ಎನ್ನುವಂತಹ ಕಲ್ಪನೆ ಬರ್ತದೆ. ಹಾಗೆಯೇ ಮುಖ್ಯಮಂತ್ರಿಯಾಗಿ ತಾನು ಆ ಮುಖ್ಯಮಂತ್ರಿಯ ಹುದ್ದೆಯನ್ನು ಯಾವ ರೀತಿ ನಿರ್ವಹಿಸಬಹುದು, ಹೇಗೆ ಶಾಲಾ ಮಕ್ಕಳಿಗೆ ಕಾಲಕ್ಕೆ ಅವರಿಗೆ ಬೇಕಾದಂತಹ ವಿಷಯಗಳನ್ನು ತಿಳಿಸುವುದು, ಅವರಿಗೇನಾದರೂ ತೊಂದರೆ ಆದರೆ ಅದನ್ನು ಅಧ್ಯಾಪಕರಲ್ಲಿ, ಮುಖ್ಯೋಪಾಧ್ಯಾಯರಲ್ಲಿ ತಿಳಿಸುವುದು. ಈ ಮೂಲಕ ಅಧ್ಯಾಪಕ, ಮುಖ್ಯೋಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳ ಮಧ್ಯದ ಒಂದು ಕೊಂಡಿಯಾಗಿ ಆ ಒಂದು ಮುಖ್ಯಮಂತ್ರಿಯ ಸ್ಥಾನದವರು ಕಾರ್ಯವನ್ನು ನಿರ್ವಹಿಸುವಾಗ ತನ್ನಿಂದ ತಾನೇ ಅವರಿಗೆ ಅರಿವಿಲ್ಲದಂತೆ ಅವರಲ್ಲಿ ಆ ಒಂದು ಸಂವಹನದ ವಿಷಯ ಬೆಳೆದು ನಾಯಕತ್ವದ ಗುಣ ಬೆಳೆಯುತ್ತದೆ.
ಇನ್ನೊಬ್ಬರ ಸಮಸ್ಯೆಯನ್ನು ತಂದು ಮುಖ್ಯೋಪಾಧ್ಯಾಯರಿಗೆ ತಿಳಿಸುವುದು, ಅಧ್ಯಾಪಕರಿಗೆ ತಿಳಿಸುವುದು, ಅವರ ಸಮಸ್ಯೆಯನ್ನು ಬಗೆಹರಿಸುವಾಗ ಅಲ್ಲಿ ಒಂದು ಕಲಿಕೆ ಇರ್ತದೆ. ಈ ರೀತಿಯ ಕಲಿಕೆಯ ಆ ಒಂದು ಮೂಲಕವಾಗಿ ವಿದ್ಯಾರ್ಥಿ ಮಂಡಲದಲ್ಲಿ ನೀವೆಲ್ಲರೂ ನಾಯಕರಾಗಿ ಬೆಳೆಯುತ್ತೀರಿ. ನಿಮ್ಮ ನಾಯಕತ್ವದ ಗುಣ ಇದರ ವಿದ್ಯಾರ್ಥಿಗಳಿಗೆ ಅದು ಪ್ರೋತ್ಸಾಹವಾಗಿರ್ತದೆ ಮತ್ತು ಅವರಿಗೆ ಬೆಳೀಲಿಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಡ್ತದೆ. ವಿದ್ಯಾರ್ಥಿ ದೆಸೆಯಲ್ಲಿಯೇ ನಾವು ಯಾವಾಗ ನಮ್ಮ ಜವಾಬ್ದಾರಿಗಳನ್ನು ತಿಳಿತೇವೋ ಆಗ ನಮ್ಮ ಪಾಠಕ್ಕೂ ಒಂದು ಅರ್ಥ ಬರ್ತದೆ. ಕೇವಲ ಅಧ್ಯಾಪಕರು ಕಲಿಸಿದ ಪಾಠ, ಶಾಲೆಯಲ್ಲಿ ಕಲಿತ ಪಾಠ ಅದು ಅಷ್ಟೇ ಬದುಕಿಗೆ ಪೂರಕ ಆಗುವುದಿಲ್ಲ. ನಿನ್ನೆ ತಾನೇ KMK ಮಂಜನಾಡಿ ಅವರು ಇಸ್ಲಾಮಿಕ್ ಬೋರ್ಡ್ ಆಫ್ ಎಜುಕೇಷನ್ನ ಆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಅವರೊಂದು ಒಳ್ಳೆಯ ವಿಷಯ ಹೇಳಿದರು. ಎಲ್ಲ ಹೆತ್ತವರಿಗೆ ಇರುವ ಆಸೆ ಏನು ಅಂತ ಹೇಳಿದರೆ, ನನ್ನ ಮಕ್ಕಳು ಒಳ್ಳೆಯದಾಗಿ ಕಲಿಯಬೇಕು, ಅವರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, DC ಆಗಬೇಕು, ಎಲ್ಲ ಹೆತ್ತವರಿಗೆ ಇರ್ತದೆ. ಅಧ್ಯಾಪಕರಿಗೂ ನಮ್ಮ ಮಕ್ಕಳು ಒಳ್ಳೆಯದಾಗಿ ಕಲಿಯಬೇಕು ಅಂತ ಇರ್ತದೆ. ಆದರೆ ಆ ಕಲಿತಂತಹ ಮಕ್ಕಳು ತಮ್ಮ ನೈತಿಕ ಮೌಲ್ಯವನ್ನು ತಿಳಿದುಕೊಳ್ಳದೆ, ಮಾನವೀಯ ಮೌಲ್ಯಗಳನ್ನು ತಿಳಿದುಕೊಳ್ಳದೆ ಕೇವಲ ಕಲಿಕೆಗಾಗಿ ಡಾಕ್ಟ್ರೇ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಕಲಿತಾಗ ಅವರಿಗೆ ಡಾಕ್ಟ್ರ್ ಬಿಟ್ಟರೆ ಬೇರೆ ಏನೂ ಗೊತ್ತಿರುವುದಿಲ್ಲ, ಅವರಿಗೆ ಉನ್ನತ ಅಧಿಕಾರ ಬಿಟ್ಟರೆ ಬೇರೆ ಏನೂ ಗೊತ್ತಿರುವುದಿಲ್ಲ, ಸಮಾಜದ ಒಳಿತು ಕೆಡುಕುಗಳ ಬಗ್ಗೆ ಏನೂ ಗೊತ್ತಿರುವುದಿಲ್ಲ, ಮಾನವೀಯ ಮೌಲ್ಯಗಳಂತೂ ಅವರಿಗೆ ಗೊತ್ತೇ ಇರುವುದಿಲ್ಲ. ಈ ರೀತಿಯ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದರು. ಅಂತಹ ಮಕ್ಕಳು ನೀವಾಗಬೇಕು. ಇಲ್ಲಿ ನಿಮಗೆ ಒಳ್ಳೆಯ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶವಾಗುವಂತಹ ವಿಷಯಗಳನ್ನು ಕಲಿಸಿಕೊಡ್ತಾರೆ. ಪಾಠದ ಜೊತೆಗೆ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳುವುದನ್ನು ನಾನು ಕಾಣ್ತೇನೆ. ನಾವೆಲ್ಲ ಹೇಳುವಾಗ ಒಂದು ಮಾತಿತ್ತು, KMK ಅವರ ಶಾಲೆ ಮತ್ತು ಮಲಾರ್ರವರ ಶಾಲೆ. ಅದನ್ನು ಯಾರು ಹಳೆಕೋಟೆ ಶಾಲೆ, ಕೋಟೆಪುರ ಶಾಲೆ ಅಂತ ಕರೆಯುವುದಿಲ್ಲ. ಆ ಶಾಲೆಗೆ ಹೆಸರೇ ಒಂದು ಮಲಾರ್ರವರ ಶಾಲೆ, ಒಂದು KMK ಅವರ ಶಾಲೆ. ಅಂದರೆ ಇಬ್ಬರು ಕೂಡ ಆ ಶಿಕ್ಷಣ ರಂಗದಲ್ಲಿ ಪಳಗಿದವರು, ಇಬ್ಬರು ಕೂಡ ಸ್ಪರ್ಧೆಗಿಳಿದು ಪೈಪೋಟಿಯಲ್ಲಿ ಕಾರ್ಯಕ್ರಮವನ್ನು ನಡೆಸುವವರು. ಅದು ಅವರ ವಿಶೇಷತೆ. ಅದನ್ನು ನೀವು ಮಕ್ಕಳು, ಅಧ್ಯಾಪಕರು ತಿಳಿದುಕೊಳ್ಬೇಕು. ಯಾಕೆಂತ ಹೇಳಿದರೆ KMK ಅವರ ಶಾಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆದರೆ ಅದರ ಒಂದಷ್ಟು ದಿನಗಳ ಒಳಗೆ ಮಲಾರ್ರವರ ಶಾಲೆಯಲ್ಲೂ ಅಂತಹದ್ದೇ ಒಂದು ಒಳ್ಳೆಯ ಕಾರ್ಯಕ್ರಮ, ಅದ್ಭುತ ಕಾರ್ಯಕ್ರಮಗಳಾಗ್ತವೆ. ಇವರಿಬ್ಬರೂ ಕೂಡ ಆ ರೀತಿಯ ಪೈಪೋಟಿ, ಇದು ಆರೋಗ್ಯಕರವಾದ ಪೈಪೋಟಿ, ಮತ್ಸರದಿಂದ ಆಗುವ ಪೈಪೋಟಿ ಅಲ್ಲ. ಅವರು ಹಾಗೆ ಮಾಡಿದರು, ನಾನು ಅದಕ್ಕಿಂತ ಹೆಚ್ಚಿನದನ್ನು ಮಾಡ್ತೇನೆ, ಈ ರೀತಿಯ ಪೈಪೋಟಿ ಅಲ್ಲ. ಅವರ ಒಳಗೆ ಆರೋಗ್ಯಕರವಾದ ಪೈಪೋಟಿ, ಶಿಕ್ಷಣದ ಪೈಪೋಟಿ, ಮಕ್ಕಳಿಗೆ ಒಳ್ಳೆಯದನ್ನು ಮಾಡಬೇಕಂತಹ ಪೈಪೋಟಿ, ಆ ತುಡಿತ ಇಬ್ಬರಲ್ಲೂ ಇದೆ. ಅದನ್ನು ನಾನು 20 ವರ್ಷಗಳಿಂದ ಹೊಸಕುರಲ್ನ ಮೂಲಕವಾಗಿ ಕಂಡುಕೊಂಡವನು. ಆ ಕಂಡದ್ದನ್ನು ಸಮಾಜಕ್ಕೆ ತೋರಿಸುವ ಕೆಲಸವನ್ನು ಮಾಡಿದ್ದೇನೆ. ಅವರ ಆಡಳಿತ ಮಂಡಳಿಯವರಿಗಂತೂ ಇದು ಸ್ಪಷ್ಟವಾಗಿ ಗೊತ್ತಿದೆ. KMK ಅವರು ಏನು ಮಾಡ್ತಾರೆ, ಮಲಾರ್ರವರು ಏನು ಮಾಡ್ತಾರೆ, ಅದು ಏನು ಮಾಡಿದರೂ ಶಾಲೆಯ ಒಳ್ಳೆಯದಕ್ಕೆ, ಶಾಲೆಯ ವಿದ್ಯಾರ್ಥಿಗಳ ಒಳ್ಳೆಯದಕ್ಕೆ. ಯಾರಾದರೂ ದಾನಿಗಳು ಕಂಡಾಗ, ಈಗ ಇಸ್ಮಾಯಿಲ್ ಶಾಫಿ ಅವರ ಹತ್ರ ಕೇಳಿಕೊಂಡ್ರು, ಶಾಲೆಗೆ ಏನಾದರೂ ಕೊಡಬೇಕು, ಇದರಲ್ಲಿ ಉದ್ದೇಶ ಅವರಿಗೆ ಸ್ವಾರ್ಥ ಇಲ್ಲ. ತಮ್ಮ ಆ ಸರಕಾರಿ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏನೆಲ್ಲ ಸವಲತ್ತು ಸಿಗ್ತದೋ ಅದಕ್ಕಿಂತ ಹೆಚ್ಚಿನದನ್ನು ದೊರಕಿಸಿಕೊಡಬೇಕು. ಈ ತುಡಿತದಲ್ಲಿ ಅವರು ಕೆಲಸ ಮಾಡುವುದು. ಸಮಾಜ ಸೇವೆಯನ್ನು ಉಪಯೋಗಿಸಿಕೊಂಡು, ಸಮಾಜ ಸೇವಕರ ಮೂಲಕ ಉಪಯೋಗಿಸಿಕೊಂಡು ನಿಮ್ಮ ಅಭ್ಯುದಯಕ್ಕಾಗಿ ಅವರು ಕೆಲಸ ಮಾಡ್ತಾರೆ. ಇದನ್ನು ತಿಳಿದುಕೊಳ್ಬೇಕು. ಶಿಕ್ಷಣದಲ್ಲಿ ಇಂತಹ ಕಾರ್ಯಕ್ರಮಗಳು ಬಹಳ ಅಗತ್ಯ. ನಿಮಗೆ ಎಷ್ಟು ಅರ್ಥ ಆಗ್ತದೆ, ಎಷ್ಟು ಬಿಡ್ತದೆ ಗೊತ್ತಿಲ್ಲ. ಯಾಕೆಂದರೆ ಮಕ್ಕಳಿಗೆ ನಾವು ಹೇಳುವ ಮಾತುಗಳನ್ನು, ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಕೇಳುವ ವ್ಯವಧಾನವೇ ಇರುವುದಿಲ್ಲ. ಆದರೆ ಸ್ವಲ್ಪ 7, 8, 9ರ ಮಕ್ಕಳಿಗೆ ಸ್ವಲ್ಪ ಆದರೂ ಅರ್ಥ ಆಗ್ತದೆ. ಅರ್ಥ ಆಗದಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ಅಧ್ಯಾಪಕ ಬಳಗದವರು ಎಲ್ಲಿದ್ದಾರೋ ಅವರು ಅದನ್ನು ತಿಳಿದುಕೊಂಡು ಮಕ್ಕಳಿಗೆ ಹೇಳುವ ಕೆಲಸವನ್ನು ಮಾಡಬೇಕು. ಈ ಶಾಲೆಯಲ್ಲಿ ನಿಮ್ಮ ಪ್ರತಿಭಾ ವಿಕಸನಕ್ಕೆ, ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ, ಸರ್ವತೋಮುಖ ಪ್ರತಿಭೆಯ ವಿಕಸನಕ್ಕೆ ಎಲ್ಲ ರೀತಿಯ ಕೆಲಸಗಳನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಶಾಲಾ ಅಧ್ಯಾಪಕ ವೃಂದದವರಾಗಿ ನಾವು ಮಾಡ್ತಾ ಇದ್ದೇವೆ. ಹೊರಗಿನವರನ್ನು ಕರೆಸಿಕೊಂಡು ನಿಮಗೆ ಆಗಾಗ ಮಾರ್ಗದರ್ಶನ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ತಿಳಿದುಕೊಂಡಾಗ ಖಂಡಿತವಾಗಿಯೂ ಭವಿಷ್ಯದಲ್ಲಿ ನೀವು ಒಳ್ಳೆಯ ನಾಗರಿಕರಾಗಿ, ಒಳ್ಳೆಯ ಪ್ರಜೆಗಳಾಗಿ, ಸತ್ಪ್ರಜೆಗಳಾಗಿ ಭಾರತದ ಭವಿಷ್ಯದಲ್ಲಿ ಆ ಒಂದು ಭವಿಷ್ಯಕ್ಕೆ ಹೊಸ ಭಾಷ್ಯವನ್ನು ಬರೆಯುವಂತಹ ಮಕ್ಕಳಾಗಿ ಬೆಳೆಯಲು ಸಾಧ್ಯ. ಅಂತಹ ಸಾಧ್ಯತೆಯನ್ನು ಇವತ್ತಿನ ಮಂತ್ರಿಮಂಡಲದವರು ಅವರ ಮುಖಾಂತರವಾಗಿ ನೀವು ತಿಳಿದುಕೊಂಡು ಎಲ್ಲರಿಗೂ ಒಳಿತಾಗಲಿ ಎನ್ನುವಂತಹ ಮೂಲಕವಾಗಿ ನನ್ನನ್ನು ಆತ್ಮೀಯತೆಯಿಂದ ಕರೆದು ಇಲ್ಲಿ ಈ ಒಂದು
ವಿದ್ಯಾರ್ಥಿ ಸಂಘಟನೆಯನ್ನು ಉದ್ಘಾಟನೆ ಮಾಡಲು ಅವಕಾಶ ಕೊಟ್ಟಂತಹ KMK ಮಂಜನಾಡಿಯವರಿಗೆ ಮತ್ತು ಎಲ್ಲ ಅಧ್ಯಾಪಕ ಬಳಗದವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮಾತಿನ ಮೂಲಕವಾಗಿ ಇವತ್ತಿನ ವಿದ್ಯಾರ್ಥಿ ಮಂಡಲವನ್ನು ಉದ್ಘಾಟಿಸಿದ್ದೇನೆ. ಆ ವಿದ್ಯಾರ್ಥಿ ಮಂತ್ರಿಮಂಡಲ ನಿಮ್ಮ ಅಭ್ಯುದಯಕ್ಕಾಗಿ ಕೆಲಸ ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನನ್ನ ಆತ್ಮೀಯ ಮಿತ್ರ MS ಮಲ್ಲಾರ್ ಅವರು ಈಗ ತಾನೇ ನಮ್ಮ ಪವಿತ್ರ ಕರ್ಮಗಳಲ್ಲಿ ಒಂದಾದಂಥ ಹಜ್ಜನ್ನು ನಿರ್ವಹಿಸಿ ಬಂದಿದ್ದಾರೆ. ಅವರನ್ನು ನಾವು ಬಹುಶಃ ಏರ್ಪೋರ್ಟಲ್ಲೇ ಸ್ವಾಗತಿಸಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರು ಬರುವಂಥ ಸಮಯದಲ್ಲಿ ಹೋದಷ್ಟು ಸಂತೋಷವಿರಲಿಲ್ಲ. ಅವರ ತಾಯಿಯವರಿಗೊಂದು ಅಸೌಖ್ಯ ಇದ್ದ ಕಾರಣ ನಾವು ಅದನ್ನು ಜಾಸ್ತಿ ಅಪ್ರೋಚ್ ಆಗಲಿಕ್ಕೂ ನಮ್ಮಿಂದ ಆಗಲಿಲ್ಲ. ಅವರ ತಾಯಿಗೆ ಅಲ್ಲಾಹನು ಅತಿ ಶೀಘ್ರದಲ್ಲಿಯೇ ಅವರನ್ನು ಗುಣಮುಖರನ್ನಾಗುವಂತೆ ಮಾಡಲಿ. ನಮಗೆಲ್ಲರಿಗೂ, ಅವರಿಗೆ ಮಾತ್ರ ಅಲ್ಲ, ನನಗೆ ಸಹ ಅವರು ತಾಯಿಯಾಗಿದ್ದರು. ಯಾಕಂದರೆ ನನ್ನ ತಾಯಿಯವರು ತೀರಿ ಹೋಗಿ ಸಾಧಾರಣ 19 ವರ್ಷಗಳಾದವು. ಆ 19 ವರ್ಷಗಳಲ್ಲಿ ನನ್ನ ತಾಯಿಯನ್ನು ಅವರ ತಾಯಿಯಲ್ಲಿ ನನ್ನ ತಾಯಿಯನ್ನು ನಾನು ಕಾಣ್ತಾ ಇದ್ದೆ. ಹೋದಂಥ ಸಮಯದಲ್ಲಿ ಭಾಳಷ್ಟು ಆತ್ಮೀಯತೆಯಿಂದ ನನಗೆ ಕೈ ಕೊಡೋದು, ದುವಾ ಮಾಡೋದು ಇದೆಲ್ಲ ಮಾಡ್ತಾ ಇದ್ದರು. ನಾನು ನಿನ್ನೆ ಅವರನ್ನು ನೋಡ್ಲಿಕ್ಕೆ ಹೋಗಿದ್ದೆ. ನೋಡಿ ನನಗೆ ಕೂಗಲಿಕ್ಕೆ ಬಂದಿತ್ತು. ಆದ್ದರಿಂದ ಅಲ್ಲಾಹನು ಅತಿ ಶೀಘ್ರದಲ್ಲಿ ಅವರನ್ನು ಗುಣಮುಖರನ್ನಾಗಿ ಮಾಡಲಿ ಅಂತೇಳಿ ಪ್ರಾರ್ಥಿಸ್ತಾ, ನಮ್ಮ ಹೊಸಕುರಳಿನ ವಿದ್ಯಾಧರ ಶೆಟ್ಟಿಯವರು, ಅವರು ನನ್ನ ಆತ್ಮೀಯ ಮಿತ್ರ ಅಲ್ಲ, ಒಬ್ಬರ ಸಹೋದರ ನೆಲೆಯಲ್ಲಿ ನಾವು ಇರೋದು. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಅವರಲ್ಲಿ ನಮ್ಮ ಅನುಭವಗಳನ್ನು ಹಂಚಿಕೊಳ್ತೇವೆ. ಅವರು ಮತ್ತು ಶ್ರೀ ಇಸ್ಮಾಯಿಲ್ ಸಾಫಿ ಅವರು ಅವರನ್ನು ಈ ಕಾರ್ಯಕ್ರಮಕ್ಕೆ ಒಂದು ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಸ್ವಚ್ಛತಾ ಮಂತ್ರಿಯಾದ ಫಾತಿಮಾ ತಸ್ಕೀರ, ಶಿಕ್ಷಣ ಮಂತ್ರಿಯಾದ ತೊಯ್ಬು ಸುಲ್ತಾನ, ನೀರಾವರಿ ಮಂತ್ರಿಯಾದ ನಾಫಿಯಾ ಕೀರ್ತಿ, ಭಾರತ ಮಂತ್ರಿಯಾದ ಫಿದಾ ಫಾತಿಮಾ, ಆಹಾರ ಮಂತ್ರಿಯಾದ ಫಾತಿಮಾ ಮುಫಾ, ತೋಟಗಾರಿಕಾ ಮಂತ್ರಿಯಾದ ರಿಯಾಜ್ ಅಹ್ಮದ್, ವಿರೋಧ ಪಕ್ಷದ ನಾಯಕಿಯಾದ ಫಾತಿಮಾ ಹಿಬಾ, ಕ್ರೀಡಾ ಮಂತ್ರಿಯಾದ ಮೊಹಮ್ಮದ್ ಅಫ್ನಾನ್. ಶಾಲೆಯ ಶಿಸ್ತಿನಿಂದ ಶಾಲಾ ನಿಯಮಗಳಿಗೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಶಾಲಾ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ. ಶಿಕ್ಷಕರನ್ನು ಗೌರವದಿಂದ ಕಾಣುತ್ತಾ ಅವರ ಸೂಚನೆಯಂತೆ ಶಾಲೆಯ ನನ್ನ ಸಹೋದರ ಸಹೋದರಿಯರ ಅವಶ್ಯಕತೆಯನ್ನು ಪೂರೈಸಿ ಶಾಲಾ ಕೀರ್ತಿಯನ್ನು ಉಳಿಸಿ ಬೆಳೆಸಲು ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಓಕೆ, ಥ್ಯಾಂಕ್ ಯು. ಕೆಲಸಕ್ಕೆ ನನಗೆ ಬೆನ್ನ ಹಿಂದೆ ಸಪೋರ್ಟ್ ಮಾಡಿ ಮುಂದೆ ಹೋಗು ಅಂತ ಹೇಳುವ ಒಬ್ಬ ಮಹಾನ್ ಭಾವ ಶಿಕ್ಷಕರು ಆಗಿರುವಂಥ ನಿಮ್ಮೆಲ್ಲರ ಈ ಗುರು ವೃಂದಕ್ಕೆ ಒಂದು ದೊಡ್ಡ ಹೆಸರನ್ನು ತಂದಂಥ KMK ಮಂಜನಾಡಿಯವರು ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದಾಗ, ಬಹುಶಃ ನಾನು ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಾಗ ನನಗೆ ಅಷ್ಟು ಸಂತೋಷವಾಗ್ತಿರಲಿಲ್ಲ. ಈ ಕಾರ್ಯಕ್ರಮವನ್ನು ನನ್ನ ಕರೆದಾಗ ಅವರು ಹೇಳೋ ಮುಂಚೆ ಸರ್ ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ನನಗೆ ತುಂಬ ಸಂತೋಷವಾಯಿತು. ಏಕೆಂದರೆ ನಾನು KMK ಮಂಜನಾಡಿಯವರ ಶಾಲೆಯಲ್ಲಿ ಪ್ರಪ್ರಥಮವಾಗಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇದಕ್ಕೆ ಮುಂಚೆ ಈ ಶಾಲೆಗೆ ಕೂಡ ನಾನು ಬರಲಿಲ್ಲ. ಬಹುಶಃ ನಾನು ಇಲ್ಲಿ ಕೇಳುತ್ತಾ ಬಂದೆ KMK ಮಂಜನಾಡಿಯವರ ಶಾಲೆ ಯಾವುದಂತ. ಸೈಯದ್ ಮದನಿ ಅಲೆಕೋಟೆ ಶಾಲೆ ಅಂತ ಕೇಳಿಲ್ಲ. ನಾನು ಅವರ ಹೆಸರು ಕೇಳಿದಾಗ ಅವರು ನನಗೆ ತೋರಿಸಿಕೊಟ್ಟರು ದಾರಿ ಹೋಕರು. ಬಹುಶಃ ಆಗ ನನಗೆ ಗೊತ್ತಾಯಿತು ಇದು ಶಾಲೆ ಸೈಯದ್ ಮದನಿಯವರ ಶಾಲೆ ಅಲ್ಲ, KMK ಮಂಜನಾಡಿಯವರ ಶಾಲೆ ಅಂತ. ಅದೇ ರೀತಿ ನನ್ನ ಸಾಮಾಜಿಕ ಕಾರ್ಯಕ್ರಮಕ್ಕೆ ಈ ಮಾಧ್ಯಮ ರಂಗದಲ್ಲಿ ಹೊಸಕುರಳು ಎಂಬ ಒಂದು ಚಿಕ್ಕ ಚಾನಲನ್ನು ನಮ್ಮ ಈ ಕ್ಷೇತ್ರದಲ್ಲಿ ಹುಟ್ಟುಹಾಕಿ ಈ ಕ್ಷೇತ್ರದ ಪ್ರತಿಯೊಬ್ಬ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಒಂದು ದೊಡ್ಡ ಸಹಕಾರವಾಗಿರುವಂಥ ನಿಮ್ಮೆಲ್ಲರ, ಅದು ಮಾತ್ರ ಅಲ್ಲದೆ ಭಾವೈಕ್ಯತೆಗೆ ಇವತ್ತಿನ ಈ ಸಮಾಜದಲ್ಲಿ ನಾವೆಲ್ಲರೂ ತುಂಬ ಸಂಕಷ್ಟಕರ ಒಂದು ಇದರಲ್ಲಿದ್ದೇವೆ. ಅದನ್ನು ಹೋಗಲಾಡಿಸಿ ನಾವೆಲ್ಲರೂ
ಒಂದೇ ತಾಯಿಯ ಮಕ್ಕಳು, ನಮ್ಮೆಲ್ಲರ ರಕ್ತ ಒಂದೇ, ನಮ್ಮ ದೇಶ ಒಂದೇ, ಮತ್ತು ನಾವು ಜೀವಿಸುವ ಈ ಭೂಮಿ ಒಂದೇ, ನಾವು ಕುಡಿಯುವ ನೀರು ಒಂದೇ ಎಂದು ನಮಗೆಲ್ಲರಿಗೂ ಒಂದು ಪ್ರೇರಣೆಯಾಗಿ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಒಂದು ಭಾವೈಕ್ಯತೆಯ ಸಂಗಮವನ್ನು ಕಟ್ಟಿಕೊಂಡಂಥ ನನ್ನ ಹಿರಿಯರಾದ ನನ್ನ ಅಣ್ಣ ಅಂತ ನಾನು ಹೇಳಬಲ್ಲೆ ವಿದ್ಯಾಧರ್ ಶೆಟ್ಟಿ. ನಾನು ಯಾವಾಗಲೂ ಅವರನ್ನೊಂದು ಮರೆಯುವ ಒಂದು ಭ್ರಮೆ ನನ್ನಲ್ಲಿಲ್ಲ. ಕಾರಣ ನಾನು ಯಾವ ಕೆಲಸ ಕಾರ್ಯಕ್ರಮ ಮಾಡುವುದಕ್ಕೂ ಕೂಡ ಹೋದರೂ ನನ್ನ ಬೆನ್ನ ಹಿಂದೆ ಪೊಸಕೊರಳು ಇದೆ. ಅವರ ಸಹಕಾರ ಯಾವಾಗಲೂ ನನಗೆ ಸಿಗ್ತಾ ಉಂಟಂತ ಈ ಮೂಲಕ ನಾನು ಹೇಳುತ್ತಾ ಇದ್ದೇನೆ. ಅದೇ ರೀತಿ ವಿದ್ಯಾಧರ್ ಶೆಟ್ಟಿ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಮತ್ತು ನಮ್ಮ ಇನ್ನೋರ್ವ ನನ್ನ ಸಹೋದರರು MH ಮಲಾರ್ರವರು. ವಿದ್ಯಾಶೆಟ್ಟಿ ಅವರು ಈಗ ತಾನೇ ಹೇಳಿದರು, ಈ ಪ್ರದೇಶದಲ್ಲಿ 2 ಶಾಲೆ ಇದೆ, ಒಂದು KNK ಮಂಜನಾಡಿಯ ಶಾಲೆ, ಮತ್ತೊಂದು MH ಮಲಾರ್ರವರ ಶಾಲೆ. ಬಹುಶಃ ಈ 2 ಶಾಲೆಯಲ್ಲಿ ಒಂದಕ್ಕಿಂತ ಒಂದು ಮಿಗಿಲಾಗಿ ಕಾರ್ಯಕ್ರಮಗಳನ್ನು ನಡೆಸಿ ಪ್ರತಿಯೊಂದು ಶಾಲೆಗೂ ನಾವು ಯಾವುದು ಕಮ್ಮಿ ಇಲ್ಲ ಅಂತ ತೋರಿಸಿಕೊಟ್ಟ ಇಬ್ಬರು ಮಹಾನ್ ಭಾವರು ಬಹುಶಃ ನಮ್ಮೆದುರು ಕೂತ್ಕೊಂಡಿದ್ದಾರೆ. ತುಂಬ ಸಂತೋಷವಾಗುತ್ತದೆ. MH ಮಲಾರ್ರವರು ಟಿಪ್ಪು ಸುಲ್ತಾನ್ ಶಾಲೆಯ ಮುಖ್ಯಸ್ಥರಾಗಿದ್ದರು. ನಾನು ಒಬ್ಬ ಟಿಪ್ಪು ಸುಲ್ತಾನ್ ಸಂಘಟನೆಯ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ಕೂಡ ಇದ್ದೇನೆ. ಬಹುಶಃ ನನಗೂ ತುಂಬ ಸಂತೋಷವಾಗ್ತದೆ. ಒಂದು ದೇಶಕ್ಕಾಗಿ ಹೋರಾಟ ಮಾಡಿದ ಟಿಪ್ಪು ಸುಲ್ತಾನ್ರ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಹಲವಾರು ಕಷ್ಟಗಳನ್ನು ಎದುರಿಸಿದ್ದರೂ ಕೂಡ ಈ ಸಮಾಜದಲ್ಲಿ ಆ ಶಾಲೆಯನ್ನು ಒಂದು ಉತ್ತಮ ರೀತಿಯಲ್ಲಿ ಮಾರ್ಪಾಡು ಮಾಡಲಿಕ್ಕಾಗಿ ಅವರ ಕೊಡುಗೆ ಅಪಾರವಿದೆ. ಆದ್ದರಿಂದ ಅವರನ್ನು ಕೂಡ ನಾನು ಈ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಸ್ಮರಿಸುತ್ತಾ, ಮೊದಲನೇದಾಗಿ ನಮ್ಮ ಎದುರುಗಡೆ ಇರುವಂಥ ನಮ್ಮ ಪುಟ್ಟ ಮಕ್ಕಳು, ನೀವು ನಮ್ಮ ಎದುರುಗಡೆ ಕೂತ್ಕೊಂಡಿದ್ದರೂ ಮುಂದೊಂದು ದಿನ ನೀವು ಈ ದೇಶದ ಭವಿಷ್ಯಕ್ಕಾಗಿ ಮುಂದಿನ ನಮ್ಮ ಭವಿಷ್ಯದ ಜನರು ಅಂತ ಹೇಳುತ್ತಾ ನಿಮಗೂ ಕೂಡ ನಮ್ಮ ಎದುರುಗಡೆ ಇದ್ದೀರಿ ನಮ್ಮ ಮುದ್ದಿನ ಮಕ್ಕಳೇ. ಅದೇ ರೀತಿ ಇವತ್ತು ನಡೆದಂಥ ಮಂತ್ರಿಮಂಡಲ, ಬಹುಶಃ ನನಗೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲ ಇವತ್ತು ಆಯ್ತಂತ ನಾನು ಭಾವಿಸ್ತಾ ಇದ್ದೇನೆ. ತುಂಬ ಸಂತೋಷವಾಯಿತು. ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಮಂತ್ರಿಮಂಡಲ ಇಲೆಕ್ಷನ್ ಆದಾಗ ಆಗ್ತದೆ, ಅದೇ ರೀತಿ ಇವತ್ತು KNK ಮಂಜನಾಡಿಯವರ ಶಾಲೆಯಲ್ಲಿ KNK ಮಂಜನಾಡಿಯವರ ಸಮ್ಮುಖದಲ್ಲಿ ಅವರು ಒಂದು ಉತ್ತಮವಾದ ಮಂತ್ರಿಮಂಡಲವನ್ನು ಸ್ಥಾಪಿಸಿದ್ದಾರೆ. ಬಹುಶಃ ಎಲ್ಲ ಮಂತ್ರಿಗಳು ಮಹಾನುಭಾವರು ಇಲ್ಲಿದ್ದಾರೆ. ತುಂಬ ಸಂತೋಷವಾಗ್ತದೆ. ನಿಮಗೆಲ್ಲರಿಗೂ ನಾನು ಮೊದಲನೇ ಅಭಿನಂದನೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ಈಗ ತಾನೇ ನಮ್ಮ KNK ಮಂಜನಾಡಿಯವರು ನಿಮಗೆ ಪ್ರಮಾಣವಚನ ಬೋಧಿಸಿದರು. ಬಹುಶಃ ನಿಮಗೆ ಒಂದು ರಾಜಕೀಯವಾಗಿ ನಾನು ಹೇಳುವುದಿಲ್ಲ, ಮುಂದೊಂದು ದಿನ ನೀವು ರಾಜಕೀಯ ವ್ಯಕ್ತಿಗಳಾಗಿ ಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆ ನಿಮ್ಮ ಗುರುಗಳು ಅಷ್ಟು ದೊಡ್ಡ ಎಷ್ಟು ಅವರನ್ನು ಹೊಗಳಬೇಕಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. KNK ಮಂಜನಾಡಿಯವರ ಕೊಟ್ಟಂಥ ಒಂದು ವಿದ್ಯೆ ಮುಂದೊಂದು ದಿನ ಈ ದೇಶಕ್ಕೆ, ಈ ಕರ್ನಾಟಕ ರಾಜ್ಯಕ್ಕೆ ನೀವು ಅವರಿಗೆ ಮಾದರಿಯಾಗಿ ತೋರಿಸಬೇಕಂತ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ನಿಮ್ಮ ಈ ಮಂತ್ರಿಮಂಡಲ ಇವತ್ತು ವಿಸ್ತರಣೆ ಆಯಿತು. ಮುಂದಿನ ದಿನಗಳಲ್ಲಿ ಅವರು ಬೋಧಿಸಿದಂಥ ಪ್ರಮಾಣ ವಚನದ ಹೇಗೆ ಬೋಧಿಸಿದ್ದಾರೆ ಅದನ್ನು ನೀವು ಹೇಗೆ ಹೇಳಿದ್ದೀರಿ, ಪ್ರವಚನ ಮಾಡಿದ್ದೀರಿ, ಅದೇ ರೀತಿ ಗುರುಗಳಿಗೆ ತಕ್ಕ ವಿದ್ಯಾರ್ಥಿಗಳಾಗಿ ಮುಂದೊಂದು ದಿನ ಈ ದೇಶದ ಉತ್ತಮ ಪ್ರಜೆಯಾಗಿ ನೀವು ಬನ್ನಿ ಎಂದು ನಿಮಗೆ ನಾನು ಆ ದೇವರಲ್ಲಿ ಭಗವಂತನಲ್ಲಿ ನಾನು ದುವಾ ಮಾಡುತ್ತಾ, ಮತ್ತು ಈ ಶಾಲೆಯ ಶಿಕ್ಷಕರು, ಟೀಚರ್ಸ್ಗಳು ಮತ್ತು ಶಾಲೆಯ ಎಲ್ಲ ಶಾಲಾ ಆಡಳಿತದ ಮಂಡಳಿನವರಿಗೂ ಮತ್ತು ಎಲ್ಲ ಟೀಚರ್ಸ್ನವರಿಗೂ ನಮ್ಮೊಟ್ಟಿಗೆ ಇದ್ದಾರೆ. ಈ ಕಾರ್ಯಕ್ರಮ ಮಾಡಲಿಕ್ಕೂ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೂ ಆ ಟೀಚರ್ಸ್ನವರ ತುಂಬ ಶ್ರಮ ಇದೆ. ಆ ಮಕ್ಕಳಿಗೆ ವಿದ್ಯೆಯನ್ನು ಕೊಡಲಿಕ್ಕೆ ಮನೆಯಿಂದ ಶಾಲೆಗೆ ಕಳಿಸಿದ ತಂದೆ ತಾಯಿಯವರು ಯಾವುದೇ ಚಿಂತೆ ಇಲ್ಲದೆ ಆರಾಮವಾಗಿ ಇರುತ್ತಾರೆ. ಆ ಶಾಲೆಗೆ ಬಂದ ಮಕ್ಕಳನ್ನು ಆ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅಲ್ಲಿನ ಶಿಕ್ಷಕಿಯರು ಎಷ್ಟೋ ಕಷ್ಟಪಟ್ಟು ಬೆಳಿಗ್ಗೆಯಿಂದ ಸಂಜೆ ತನಕ ಅವರನ್ನು ನೋಡಿಕೊಳ್ಳುತ್ತಾರೆ, ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡುತ್ತಾರೆ. ಇದು ನಮ್ಮೆಲ್ಲರ ಒಂದು ಭಾಗ್ಯ. ಏಕೆಂದರೆ ಶಿಕ್ಷಣ ಕೊಡುವ ಶಿಕ್ಷಕಿಯರು ನಾವು ಏನು ಹೇಳ್ತೇವೆ ಅಂದರೆ, ಅವರು ಸಂಬಳಕ್ಕಾಗಿ ದುಡಿಯುತ್ತಾರೆ, ಅವರ ಕೆಲಸ ಸಂಬಳ ಸಿಗ್ತದೆ, ಅವರ ಕೆಲಸ ಮಾಡುತ್ತಾರೆ ಎಂದು ಕೆಲವರ ಮನಸ್ಸಲ್ಲಿ ಇರಬಹುದು, ಅದು ಭ್ರಮೆ. ನಾನು ಈಗ ಹೇಳ್ತಾ ಇದ್ದೇನೆ,
ಒಬ್ಬ ಶಿಕ್ಷಕಿಯಾಗಲಿ, ಶಿಕ್ಷಕರಾಗಲಿ, ಮುಖ್ಯೋಪಾಧ್ಯಾಯರಾಗಲಿ, ಅವರಿಂದಾಗಿ ನಮ್ಮ ಮಕ್ಕಳು ಈ ದೇಶದ ಉತ್ತಮ ಪ್ರಜೆಯಾಗಲಿಕ್ಕೆ ಕಾರಣ. ಅವರಿಂದಾಗಿ ನಮ್ಮ ಮಕ್ಕಳ ಒಳ್ಳೆಯ ಒಂದು ಸಮಾಜ ಕಟ್ಟಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅವರಿಂದಾಗಿ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಕ್ಕಿದೆ. ಇದು ಎತ್ತವರು ನೆನಪಿಸಲೇಬೇಕಾದ ಒಂದು ಮಾತು ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇಂಥ KNK ಮಂಜನಾಡಿ, MH ಮಲಾರ್ರಂಥ ಮುಖ್ಯೋಪಾಧ್ಯಾಯರುಗಳು ಇನ್ನಷ್ಟು ಅವರ ತದನಂತರ ಈ ದೇಶದಲ್ಲಿ ಇನ್ನಷ್ಟು ಬೆಳೆದು ಬರಲಿ. ಅವರಂಥ ಎಲ್ಲ ಗುಣಗಳು ಇನ್ನು ಮುಂದೆ ಬರುವ ಎಲ್ಲ ಶಿಕ್ಷಕಿಯರಿಗೂ ಅದು ಸಿಗಲಿ ಎಂದು ಆ ಭಗವಂತನಲ್ಲಿ ನಾನು ಬೇಡುತ್ತೇನೆ. ಕಾರಣ KNK ಮಂಜನಾಡಿ ಮತ್ತು MH ಮಲಾರ್ ಅವರ ಎಲ್ಲ ವಿಷಯಗಳನ್ನು ನನಗೆ ಗೊತ್ತಿದೆ. ಯಾಕೆಂದರೆ ವೇದಿಕೆ ಸಿಗಲಿಲ್ಲ ಅವರ ಬಗ್ಗೆ ಮಾತಾಡಲಿಕ್ಕೆ. ಆದರೆ ಇವತ್ತೊಂದು ಅವಕಾಶ ಭಗವಂತ ನನಗೆ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ಅವರು ನಮ್ಮ ಎದುರುಗಡೆ ಕೂತಿದ್ದಾರೆ. ನನಗೆ ಅವರ ಎದುರುಗಡೆ ನಿಂತುಕೊಂಡು ಮಾತಾಡಲಿಕ್ಕೆ ಒಂದು ಹೆದರಿಕೆ ಆಗ್ತಾ ಇದೆ. ಯಾಕೆಂದರೆ ನಾನು ಗುರುಗಳಿಗೆ ಕೊಡುವಷ್ಟು ಗೌರವ ಬೇರೆ ಯಾರಿಗೆ ಕೊಡುವುದಿಲ್ಲ. ಯಾಕೆಂದರೆ ಮನೆಯಲ್ಲಿ ತಂದೆ ತಾಯಿಗೆ ಪ್ರಪ್ರಥಮವಾಗಿ ಕೊಡುವ ಗೌರವ ಒಂದು ಬೇರೆ ಇದೆ. ತದನಂತರ ನಾವು ಸಮಾಜದಲ್ಲಿ ಕೊಡುವ ಗೌರವ ಗುರುಗಳಿಗೆ. ಅದು ಯಾವ ಒಬ್ಬ ವಿದ್ಯಾರ್ಥಿ ಅಥವಾ ಯಾವುದೇ ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ಪಾಲಿಸ್ತಾನೋ ಅವನು ಈ ದೇಶದ ಒಂದು ಉತ್ತಮ ಪ್ರಜೆಯಾಗಿ, ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬರಲಿಕ್ಕೆ ಸಾಧ್ಯ. ಯಾಕೆಂದರೆ ಕಳಿಸಿದ ಗುರುಗಳನ್ನು ಮರೆಯುವ ಒಬ್ಬ ವಿದ್ಯಾರ್ಥಿ ಅವ ಈ ದೇಶಕ್ಕೆ ಯಾವುದೇ ಒಂದು ಕೊಡುಗೆ ಕೊಡಲಿಕ್ಕೆ ಅವನಿಂದ ಸಾಧ್ಯ ಆಗಲಿಕ್ಕಿಲ್ಲ. ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಮುಂದೆ ಎಲ್ಲ ನಾವು ಶಾಲೆಗೆ ಹೋಗುವಾಗ ಅಷ್ಟು ಭಯ ಭಕ್ತಿ ಎಲ್ಲ ಇತ್ತು. ಈಗ ಸರ್ಕಾರ ಏನು ಮಾಡಿದೆ ಅಂದರೆ, ಬೆತ್ತ ಹಿಡಿದರೆ ಆ ಶಾಲೆ ಶಿಕ್ಷಕಿಯರನ್ನು ಜೈಲಿಗೆ ಅಟ್ಟುತ್ತಾರೆ. ಆದ್ದರಿಂದ ಅವರಿಗೆ ಹೊಡೆಯುವ ಯಾವುದೇ ಪರ್ಮಿಷನ್ ಈಗಿನ ಸರ್ಕಾರ ಕೊಡ್ತಾ ಇಲ್ಲ. ಮುಂಚೆ ನಾವೆಲ್ಲ ಹೋಗುವಾಗ ಯಾವುದೇ ಒಬ್ಬ ಶಿಕ್ಷಕರಿಂದ ನಾವು ಪೆಟ್ಟು ತಿಂದಿದ್ದರೆ ಇವತ್ತು ಈ ವೇದಿಕೆಯಲ್ಲಿ, ಈ ಸ್ಟೇಜಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದೇ ನನ್ನ ಗುರುಗಳು. ಆದ್ದರಿಂದ ನಿಮಗೆಲ್ಲ ಅಂಥ ಪೆಟ್ಟಿನ ರುಚಿ ಸಿಗುವುದಿಲ್ಲ. KNK ಮಂಜನಾಡಿ ಆಗಲಿ, MH ಮಲಾರ್ ಆಗಲಿ, ಪ್ರೀತಿಯಿಂದ ಅವರ ಮನೆಯಲ್ಲಿರುವ ಮಕ್ಕಳಾಗಿ ನಿಮ್ಮನ್ನು ತುಂಬ ಪ್ರೀತಿಯಿಂದ ಮಾತಾಡಿ ನಿಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ನೀವು ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಕೊಡಬೇಕೆಂದು ನಾನು ಹೇಳ್ತೇನೆ. ಯಾಕೆಂದರೆ ಸಮಾಜದಲ್ಲಿ ನೀವು ದುಡಿದು ನೀವು ಶಿಕ್ಷಣ ಪಡೆದು ನೀವು ದೊಡ್ಡ ರಾಜಕೀಯ ವ್ಯಕ್ತಿಗಳಾಗಿ ಅಥವಾ ಡಾಕ್ಟರ್ಗಳಾಗಲಿ ಅಥವಾ ನೀವು ಯಾವುದೇ ಇಂಜಿನಿಯರ್ಸ್ ಆಗಲಿ ಅಥವಾ ಈ ದೇಶಕ್ಕೆ ನೀವು ಈ ದೇಶದ ಒಂದು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಮಾತಾಡುವ ವ್ಯಕ್ತಿಯಾಗಿ, ಜನಪ್ರತಿನಿಧಿ ಆಗಲಿ, ಯಾವುದೇ ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ನೀವು ಒಂದು ನಿಯತ್ತನ್ನು ಇಡಬೇಕು. ಅದೇನೆಂದರೆ, ಈ ಸಮಾಜದಲ್ಲಿ ಈ ದೇಶದಲ್ಲಿ ನನ್ನ ತಾಯಿ ಹೆತ್ತು ಈ ಭೂಮಿಗೆ ದೇವರು ಕಳಿಸಿಕೊಟ್ಟಿದ್ದಾರೆ. ಆದರೆ ಈ ಭೂಮಿಗೆ ಬಂದ ಮೇಲೆ ನನ್ನ ಕೆಲಸ ಇಲ್ಲಿಗೆ ಮುಗಿಯಲಿಲ್ಲ. ಕಾರಣ ನೀವೆಲ್ಲರೂ ನನ್ನನ್ನು ಸೇರಿ ನಾವೆಲ್ಲರೂ ನಮಗಾಗಿ ಬದುಕಬಾರದು. ನಾವೆಲ್ಲರೂ ಇತರರಿಗಾಗಿ ಬದುಕಬೇಕು. ನಾವೆಲ್ಲರೂ ಎಲ್ಲರಿಗಾಗಿ ಬದುಕಬೇಕು. ನಾವೆಲ್ಲರೂ ಎಲ್ಲರೊಟ್ಟಿಗೆ ಒಟ್ಟುಗೂಡಿ ಬದುಕಬೇಕು. ಈ ಒಂದು ಭಾವನೆ ನಮ್ಮಲ್ಲಿ ಮಕ್ಕಳೇ ಬರಬೇಕು. ಯಾಕೆಂದರೆ ಇಂದಿನ ಮಕ್ಕಳು ಮುಂದಿನ ಭವಿಷ್ಯ. ಇವತ್ತು ಇಂದಿನ ಈ ಮಕ್ಕಳಲ್ಲಿ ಇಂಥ ಒಂದು ಭಾವನೆಗಳು ಬಂದರೆ ಮುಂದೊಂದು ದಿನ ಈ ಭಾರತ ದೇಶ ವಿಶ್ವದಲ್ಲೇ ಹೆಸರುವಾಸಿಯಾದಂಥ ಒಂದು ದೇಶಕ್ಕೆ ಹೆಗ್ಗಳಿಕೆಯನ್ನಾಗುತ್ತದೆ. ಯಾಕೆಂದರೆ ನಾವೆಲ್ಲರೂ ಒಂದೇ, ನಮ್ಮ ರಕ್ತ ಒಂದೇ, ನಾವು ನೆಲೆಸುವ ಈ ಭೂಮಿ ಒಂದೇ, ನಾವು ಕುಡಿಯುವ ನೀರು ಒಂದೇ, ನಮ್ಮ ಎಲ್ಲರೂ ತಾಯಿಯನ್ನು ನಾವು ಕರೀತೇವೆ. ಆ ತಾಯಿ ಕೂಡ ಒಂದು ಹೆಣ್ಣು ಮಗಳೇ. ಆದರೆ ನಮಗೆಲ್ಲರೂ ತಾಯಿ ಹೆಣ್ಣು ಮಗಳೇ ಆಗಿರ್ತಾರೆ. ನಾವು ಕರೆಯುವುದು ತಾಯಿ ಅಂತ ಅಲ್ವಾ? ಹಾಗಿರುವಾಗ ನಾವೇನು ಮಾಡ್ತೇವೆ, ಇವತ್ತು ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಆಗಲ್ಲ. ಇನ್ನೊಬ್ಬರು ಒಳ್ಳೆಯ ಒಂದು ಬಟ್ಟೆ ಹಾಕಿದರೆ ಅದು ನಮಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಇನ್ನೊಬ್ಬನ ಮನೆಯಲ್ಲಿ ಏನಾದರೂ ಒಳ್ಳೆಯ ಕಾರ್ಯಕ್ರಮ ಆದರೆ ನಮಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಯಾವಾಗ ನಮ್ಮ ಮನಸ್ಸಲ್ಲಿ ಅಂಥ ಭಾವನೆಗಳು ಮೂಡುತ್ತದೆ, ಆ ಸಮುದಾಯದವ ಈ ಸಮುದಾಯದವ ಅಂತ ಹೇಳಿ ನಮ್ಮ ಆ ಮನಸ್ಸಲ್ಲಿ ಯಾವಾಗ ಮೂಡುತ್ತದೆ ಆವಾಗ ನಾವು ಒಂದು ಉತ್ತಮ ಪ್ರಜೆಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಮುಂದೊಂದು ದಿನ ಈ ದೇಶದ ಆಸ್ತಿ ಆಗಬೇಕು. ಈ ದೇಶಕ್ಕೆ ನಿಮ್ಮ ಕೊಡುಗೆ ಬೇಕು. ಅದು KNK ಮಂಜನಾಡಿ ಆಗಲಿ, MH ಮಲಾರ್ ಆಗಲಿ, ಅವರ ಹೆಸರನ್ನು ನೀವು ಈ ದೇಶಕ್ಕೆ ಕೊಂಡೊಯ್ಯಬೇಕಾದ್ರೆ ನೀವು ಶ್ರಮ ಪಡಬೇಕು. ಅವರು ನಿಮಗೆ ಕೊಟ್ಟ ಈ ಶಿಕ್ಷಣ, ನಿಮಗೆ ಕೊಟ್ಟ ಈ ವಿದ್ಯೆಯನ್ನು ನೀವು ಮುಂದೊಂದು ದಿನ ಈ ಭಾರತ ದೇಶಕ್ಕೆ ತೋರಿಸುವಂತಾಗಬೇಕು. ಅದರಿಂದಾಗಿ ನಿಮ್ಮ ಗುರುಗಳಿಗೆ ನೀವು ಹೆಸರು ತಂದು ಕೊಡಬೇಕಾಗ್ತದೆ.
ಮಕ್ಕಳೇ, ನೀವು ಯಾವುದೇ ರೀತಿಯಲ್ಲಿ ನಿಮ್ಮ ಗುರುಗಳಿಗೆ ಕಾಣಿಕೆ ಕೊಡುವುದು ಬೇಡ. ಅದು ಯಾರೋ ಯಾವ ಗುರುಗಳು ಕೇಳುವುದಿಲ್ಲ. ನೀವು ಗುರುಗಳಿಗೆ ಕೊಡಬೇಕಾದ MH ಮಲಾರ್ ಆಗಲಿ, KNK ಮಂಜನಾಡಿ ಆಗಲಿ, ಅಥವಾ ಯಾರೇ ಶಿಕ್ಷಕರಾಗಲಿ, ಅವರಿಗೆ ನೀವು ಕೊಡುವ ಕಾಣಿಕೆ, ನೀವು ವಿದ್ಯೆಯನ್ನು ಕಲಿತು ಈ ದೇಶದಲ್ಲಿ ಉತ್ತಮ ಪ್ರಜೆಯಾಗಿ ಬದುಕಿದರೆ ಅದೇ ಅವರಿಗೆ ಸಾರ್ಥಕ ಆಗಬಹುದು. ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳು, ನಾನು ಕಲಿಸಿದ ಮಕ್ಕಳು ಈ ದೇಶದಲ್ಲಿ ಒಂದು ಉತ್ತಮ ಪ್ರಜೆಯಾಗಿದ್ದಾರೆ, ಈ ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಎಂಬ ಆ ಮನಸ್ಸು ಆ ಮಲಾರೆ MH ಹಾಗೂ KNK ಮಂಜನಾಡಿಯವರ ಆ ಇದರಲ್ಲಿ ಬಂದರೆ ನೀವು ಎಷ್ಟು ಒಂದು ಭಾಗ್ಯವಂತರಂತ ನಾನು ಹೇಳಬಲ್ಲೆ. ಅದೇ ರೀತಿ ನನಗೆ ಮೊದಲೇ ಹೇಳಿದರು, ಆದಷ್ಟು ಕಡಿಮೆ 1-2-5 ನಿಮಿಷದಲ್ಲಿ ಮಾತಾಡಿ ಮುಗಿಸ್ಬೇಕಂತ. ನನ್ನ ಒಂದು ಗುಣ, ಯಾವಾಗಲೂ ನನಗೆ ಮೈಕ್ ಸಿಕ್ಕಿದರೆ ನನಗೆ ಬಿಟ್ಟು ಕೊಡೋ ಯಾವುದೇ ಒಂದು ಇದು ಆಗೋದಿಲ್ಲ. ಯಾಕೆಂದರೆ ಅದನ್ನು ಇನ್ನೂ ಕೂಡ ಮಾತಾಡುವ, ಅಂದರೆ ನನ್ನಲ್ಲಿ ಎಷ್ಟು ಮಾತಾಡಿದರೂ ಇನ್ನೂ ಕೂಡ ಮಾತಾಡಲಿಕ್ಕೆ ವಿಷಯಗಳು ಇರುತ್ತದೆ. ಆದರೆ ನಾನು ಜಾಸ್ತಿಯಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. KNK ಮಂಜನಾಡಿ ಅವರು ಇನ್ನೊಮ್ಮೆ ನನ್ನನ್ನು ಕರೆಯಲಿಕ್ಕಿಲ್ಲ ಇಷ್ಟೊತ್ತು ಮಾತಾಡಿದರೆ. ಆದ್ದರಿಂದ ದಯವಿಟ್ಟು ಈ ಶಾಲೆಯ ಎಲ್ಲ ಶಿಕ್ಷಕಿಯರಿಗೂ ಮತ್ತು ಇಲ್ಲಿನ ಮುಖ್ಯೋಪಾಧ್ಯಾಯರಾದಂತಹ KNK ಮಂಜನಾಡಿ ನನ್ನ ಸಹೋದರರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ತುಂಬ ಸಂತೋಷವಾಯಿತು. ಯಾಕೆಂದರೆ ಇಷ್ಟು ಮಕ್ಕಳ ಒಟ್ಟಿಗೆ ಈ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡಿಕೊಟ್ಟಿದ್ದೀರಿ. ಮಂತ್ರಿಮಂಡಲದ ಆದ ಮೇಲೆ ಮಂತ್ರಿಗಳು ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಕೂತಿದ್ದಾರೆ. ತುಂಬ ಸಂತೋಷವಾಗ್ತದೆ. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವುದೆಲ್ಲ ಮಂತ್ರಿಗಳಿದೆ ಅದೇ ಥರ ಎಲ್ಲ ಮಂತ್ರಿಗಳನ್ನು ನಮ್ಮ KNK ಮಂಜನಾಡಿಯವರು ಮಾಡಿದ್ದಾರೆ. ಬಹುಶಃ ಇದರಲ್ಲಿ ಅವರು ಯಾವುದೇ ಒಂದು ತಾರತಮ್ಯ ಮಾಡಿರಲಿಕ್ಕೆ ಇಲ್ಲ ಮತ್ತು ಯಾವುದೇ ಒಂದು ಇಂಪ್ಲಾನ್ಸ್ ಕೂಡ ಇವರಿಗೆ ಹೋಗ್ಲಿಕ್ಕಿರಲಿಲ್ಲ. ಅಂದರೆ ನನಗೆ ಗೃಹ ಸಚಿವ ಬೇಕು, ನನಗೆ ಶಿಕ್ಷಣ ಸಚಿವ ಬೇಕಂತ ಹೇಳಿ ಇಲ್ಲಿ ಯಾವುದೇ ಒಂದು ಇಂಪ್ಲಾನ್ಸ್ ಆಗಿರಲಿಕ್ಕಿಲ್ಲ. ಆದ್ದರಿಂದ ಉತ್ತಮವಾಗಿ ತಾವು ತಮ್ಮ ಮಕ್ಕಳಿಗೆ ಒಂದು ಮಂತ್ರಿಮಂಡಲವನ್ನು ರಚಿಸಿ ಅವರಿಗೆ ಈ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಮತ್ತು ನಮ್ಮನ್ನು ಕೂಡ ಕರೆಸಿ ನಮಗೆ 1-2 ಮಕ್ಕಳಿಗೆ ಹಿತವಚನವನ್ನು ಹೇಳಿಕೊಳ್ಳಲು ಮತ್ತು ನಿಮ್ಮಂಥ ಒಂದು ಮಹಾನ್ ಭಾವರಾದಂಥ ಗುರುಗಳಾದ KNK ಮಂಜನಾಡಿ MH ಮಲಾರ್ ಅವರ ಸಮ್ಮುಖದಲ್ಲಿ ನಿಂತುಕೊಂಡು ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಮತ್ತು ಎಲ್ಲದಕ್ಕೂ ಮುಂಚೆ ನನ್ನ ಎಲ್ಲ ಕ್ಷೇತ್ರಕ್ಕೂ ನನಗೆ ಪ್ರೇರಣೆಯಾಗಿ ಈ ದುಂಬು ಪೋಲ ನಿನ್ನ ಪಿರೋಡು ಯಾಣೊಲ್ಲೆ ಪಂದು ನನ್ನ ಬೆನ್ನ ತಟ್ಟಿದಂಥ ವಿದ್ಯಾಧರ್ ಶೆಟ್ಟಿಯವರನ್ನು ಕೂಡ ನಾನು ಮಾತಾಡಲೇಬೇಕಾಗ್ತದೆ. ಯಾಕೆಂದರೆ ಈ ಸಮಾಜದಲ್ಲಿ ನನಗೆ ಮುಂದೆ ಹೋಗಲಿಕ್ಕೆ ಒಂದು ಸಹಕಾರ ಮಾಡಿದಂಥ ನನ್ನ ಅಣ್ಣ ವಿದ್ಯಾಧರ್ ಶೆಟ್ಟಿಯವರೇ, ನಿಮ್ಮನ್ನು ಯಾವತ್ತು ನಾನು ಯಾವ ಹುದ್ದೆ ಹೇಳಿದರೂ, ನಾನು ಎಷ್ಟು ಶ್ರೀಮಂತನಾದರೂ ಎಷ್ಟು ಬಡವನಾದರೂ ನಾನು ನಿಮ್ಮನ್ನು ಹೊಸಕುರಳು ಆ ಚಾನಲನ್ನು ನಾನು ಯಾವಾಗಲೂ ಮರೆಯಲಿಕ್ಕಿಲ್ಲ. ಕಾರಣ ಎಲ್ಲರೂ ಹಣ ಕೊಟ್ಟು ಅವರ ಇದನ್ನು ಮಾಡುತ್ತಾರೆ. ಆದರೆ ಹಣ ಕೊಡದೆ ನಾನು ಮಾಡಿದ ಕೆಲಸಗಳನ್ನು ಅದನ್ನು ಮಾಧ್ಯಮ ಮುಖಾಂತರ ಜನರಿಗೆ ತಲುಪಿಸಿದಂಥ ನನ್ನ ದೊಡ್ಡ ಅಣ್ಣ ವಿದ್ಯಾಧರ್ ಶೆಟ್ಟಿಯವರೇ, ನಿಮಗೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ, ನನ್ನ ಇಬ್ಬರು ಗುರುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಂತ್ರಿ ಮಹಾಸರಿಗೂ ಮತ್ತು ಎದುರುಗಳಿದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಶಿಕ್ಷಕಿಯರಿಗೂ ಮತ್ತು ನಮ್ಮ ಮಿತ್ರರಾದ ಜಯಂತ ಅಣ್ಣನವರಿಗೂ ಕೂಡ ನಾನು ಒಂದೇ ವಾಕ್ಯದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ನಾನು ಸ್ಮರಿಸುತ್ತಾ, ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಇನ್ನೂ ಕೂಡ KNK ಮಂಜನಾಡಿ ಅವರು ಮಾಡಲಿ. ಮತ್ತು ಅವರು ನನ್ನ ಹತ್ರ ಒಂದು ಮಾತನ್ನು ಹೇಳಿದ್ದಾರೆ, ಇನ್ಶಾ ಅಲ್ಲಾ. ದಯವಿಟ್ಟು ಸರ್, ನಾನು KNK ಮಂಜನಾಡಿ ಅಂತ ಹೇಳುವುದೇ ತಪ್ಪು ಸರ್. ನೀವು ಹೇಳಿದಂಥ ಮಾತಿಗೆ ನಾನು ಬದ್ಧವಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ನನ್ನಿಂದ ಅಥವಾ ಇತರರಿಂದ ಏನಾದರೂ ಈ ಶಾಲೆಗೆ ಆಗಬೇಕಿದ್ದರೆ ಗ್ಯಾರಂಟಿ ಇನ್ಶಾ ಅಲ್ಲ, ನಾನು ಆ ದೇವರ ದಯದಿಂದ ನನ್ನದು ಒಂದು ಚಿಕ್ಕ ಅಳಿಲು ಸೇವೆ ಖಂಡಿತವಾಗಿಯೂ ನಾನು ಮಾಡುತ್ತೇನೆಂದು ಈ ಮೂಲಕ ನಾನು ಹೇಳುತ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನಾನು ಚಿರಋಣಿ ಎಂದು ಹೇಳುತ್ತಾ, ಜೈ ಕರ್ನಾಟಕ, ಜೈ ಹಿಂದ್. ಧನ್ಯವಾದಗಳು. ಬಹಳಷ್ಟು ಉತ್ತಮವಾಗಿ ಉತ್ತಮ ಸಾಹಿತ್ಯದೊಂದಿಗೆ ಮಾತನಾಡಲಿಕ್ಕೆ ಶಕ್ತಿ ಇರುವಂಥವರು ಇಸ್ಮಾಯಿಲ್ ಶಾಫಿ. ಅದಕ್ಕೆ ನಮ್ಮ ಸಾಹಿತ್ಯ ಸಂಘಗಳ ಉದ್ಘಾಟನೆಗೆ ನಾವು ಅವರನ್ನು ಕರೆದದ್ದು. ಧನ್ಯವಾದಗಳು. ಇಸ್ಮಾಯಿಲ್ ಶಾಫಿ ಅವರ ಹತ್ರ MH ಮಲಾರ್ ಅವರು ಬಹುಶಃ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ಟಿಪ್ಪು ಸುಲ್ತಾನ್ ಎಂಬಂಥ ಒಂದು ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಿಯಾಗಿ ಕಾರ್ಯನಿರ್ವಹಿಸಿದವರು ಎಚ್ ಮಲ್ಲಾರವರು. ಅದೇ ರೀತಿಯಲ್ಲಿ ಇಡೀ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅನುದಾನ ರಹಿತ ಶಾಲೆಯಾಗಿದ್ದಂಥ ಸಂದರ್ಭದಲ್ಲಿ, ಅನುದಾನಿತ ಬಿಡಿ ಸರ್ಕಾರ ಸಂಬಳ ಕೊಡುತ್ತೆ, ಅನುದಾನ ರಹಿತವಾಗಿರುವಂಥ ಶಾಲೆಯಲ್ಲಿ 100% ಫಲಿತಾಂಶ ಟಿಪ್ಪು ಸುಲ್ತಾನ್ದಲ್ಲಿ ತರಿಸಿಕೊಟ್ಟವರು ಎಚ್ ಮಲ್ಲಾರವರು. ಆದ್ದರಿಂದ ನಾನು ಶಾಫಿ ಅವರಲ್ಲಿ ಕೇಳುವುದೇನೆಂದರೆ, ಅವರು ಈಗಾಗಲೇ ನಿವೃತ್ತರಾಗಿದ್ದಾರೆ. ಈ ಸಲದ ನವೆಂಬರ್ 11ಕ್ಕೆ ನಾವು ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಲಿಕ್ಕಿದೆ. ಆಗ ನನ್ನ ಮಿತ್ರರಾದ ಎಚ್ ಮಲ್ಲಾರವರನ್ನು ಟಿಪ್ಪು ಸುಲ್ತಾನ್ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿ ಗುರುತಿಸುವಂಥ ಒಂದು ವ್ಯವಸ್ಥೆ ನಿಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯಿಂದ ಆಗಬೇಕು. ಅದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ನಿಮಗೆ ಧನ್ಯವಾದವನ್ನು ಹೇಳಿ ಕಾರ್ಯಕ್ರಮದ ಕೊನೆಗೆ ಅಧ್ಯಕ್ಷರ ಮಾತು, ಅಧ್ಯಕ್ಷರು ನಮಗೆ ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಈಗ ನಮ್ಮ ಗುರುಗಳು ಮನ್ಯಾಡಿಯವರು ಒಂದು ಮಾತು ಹೇಳಿದರು. ಅದನ್ನು ನಾನು ಈಗ ವೇದಿಕೆಯಲ್ಲಿ ಕೂತ್ಕೊಂಡಾಗ ನನ್ನ ಗುರುಗಳಾದ ಎಚ್ ಮಲ್ಲಾರರ ಹತ್ರ ಹೇಳಿದೆ, ಸರ್ ಈ ವರ್ಷದಲ್ಲಿ ಬರುವ ಟಿಪ್ಪು ಜಯಂತಿಯಲ್ಲಿ ಕಾರ್ಯಕ್ರಮದಲ್ಲಿ ಟಿಪ್ಪು ಸುಲ್ತಾನ್ ಪ್ರಶಸ್ತಿಯನ್ನು ನಾವು ನಮ್ಮ ಎಚ್ ಮಲ್ಲಾರವರಿಗೆ ಕೊಡಲಿಕ್ಕಿದ್ದೇವೆ. ಇನ್ಶಾ ಅಲ್ಲಾ ಆ ಕಾರ್ಯಕ್ರಮದಲ್ಲಿ ನಾವೊಂದು ಗುರುತಿಸಿ ಈ ದೇಶ ಕಂಡ ಒಬ್ಬ ಮಹಾನ್ ಮುಖ್ಯೋಪಾಧ್ಯಾಯರಂಥ ಒಂದು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ನಾವು ಅವರನ್ನು ಗೌರವಿಸಲಿಕ್ಕಿದ್ದೇವೆ. ಆ ಭಗವಂತನು ನಮಗೆ ಎತ್ತಿಸಿಕೊಡಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸೈಯದ್ ಮದನಿ ವಿದ್ಯಾಸಂಸ್ಥೆಗಳು ಹಳೆಕೋಟೆ ಉಳ್ಳಾಳ ಈ ಸಂಸ್ಥೆಯ ವತಿಯಿಂದ ಬಹಳ ಸರಳ ಸಮಾರಂಭದಲ್ಲಿ ಬಹಳ ಉತ್ತಮವಾದಂಥ ಒಂದು ಸಂಘಟನೆಯ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿದ್ದಂತಹ ಹಾಗೂ ಉಳ್ಳಾಳ ಕ್ಷೇತ್ರಕ್ಕೆ ವಿಶ್ವದಲ್ಲಿ ಒಂದು ಸ್ಥಾನವನ್ನು ಗಿಟ್ಟಿಸಲಿಕ್ಕೆ ಕಲ್ಪನೆ ಮಾಡಿಕೊಟ್ಟಂಥ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳುವಂಥ ಕುವೆಂಪುರವರ ಮಾತಿನಂತೆ ಸನ್ಮಾನ್ಯ ವಿದ್ಯಾಧರ ಶೆಟ್ಟಿಯವರು ಉಳ್ಳಾಳ ಕ್ಷೇತ್ರದ ಮೂಲೆ ಮೂಲೆಯಲ್ಲಿ ನಡೆಯುವಂಥ ಅನೇಕ ಕಾರ್ಯಕ್ರಮಗಳು, ಅನೇಕ ಸಮಾಜ ಸೇವೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸರ್ಕಾರದ ಮತ್ತು ಸಾರ್ವಜನಿಕರ ಕಣ್ಣಿಗೆ ಕಾಣುವ ಹಾಗೆ, ಮನದಟ್ಟು ಮಾಡುವ ಹಾಗೆ ಇವತ್ತು ಹೇಳಿದ ಹಾಗೆ ಹಳೆಕೋಟೆ ಮತ್ತು ಕೋಟೆಪುರ ಎಂಬ ಶಾಲೆಗಳ ಬಗ್ಗೆ ಅವರು ಮಾತನಾಡಿದರು. ಇದಕ್ಕೆ ಸಮಾಜದಲ್ಲಿ ಉತ್ತಮ ಏನು ಅಭಿಮಾನ ಅಥವಾ ಇದಕ್ಕೆ ಪ್ರೋತ್ಸಾಹ ಸಿಗಲಿಕ್ಕೆ ಒಬ್ಬ ಸಾರಥಿ ಅಥವಾ ಹೊಸಕುಲ ಚಲನ ಜನಕ, ಹೊಸಕುಲನ ಭೀಷ್ಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ವಿದ್ಯಾಧರ ಶೆಟ್ಟಿಯವರು ರಾಜ್ಯ ಪುರಸ್ಕಾರ ಸನ್ಮಾನವನ್ನು ಪಡೆದವರು. ಮುಂದಕ್ಕೆ ಖಂಡಿತವಾಗಿ ಅವರ ಸೇವಾವಧಿಯಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗುವಂತಾಗಲಿ ಅಂತ ಹೇಳುತ್ತಾ ಶುಭವನ್ನು ಆಶಿಸುತ್ತಾ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ವಿದ್ಯಾಧರ ಶೆಟ್ಟಿಯವರೇ, ಅದೇ ರೀತಿಯಲ್ಲಿ ಇವತ್ತು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂಥ ನನ್ನ ಆತ್ಮೀಯ ಸಹೋದರ ಮಿತ್ರ ಟಿಪ್ಪು ಸುಲ್ತಾನ್ ಎಂಬಂಥ ಮಹಾವೇದಿಕೆ ಜಿಲ್ಲಾ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು, ಜಿಲ್ಲೆಯಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿಸಿದ ಒಂದು ಸಾರಥಿಯು, ಅನೇಕ ಪ್ರಶಸ್ತಿಗೆ ಭಾಜಕರಾದವರು, ಇತ್ತೀಚೆಗೆ 2 ಗೌರವಯುತ ಡಾಕ್ಟರೇಟ್ ಪದಕವನ್ನು ಪಡೆದವರು ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಯಾರಿಲ್ವಾ ಅಂತ ನನಗೆ ಗೊತ್ತಿಲ್ಲ, ಇಷ್ಟೋ ನಾನು ಕೇಳಲಿಲ್ಲ ಎಲ್ಲೂ. 2 ಡಾಕ್ಟರೇಟ್ ಪದಕವನ್ನು ಅವರು ಪಡೆದಿದ್ದಾರೆ ಸೇವಾ ಸಂಸ್ಥೆಯ ಮೂಲಕ. ಈಗ ಮತ್ತೆ ಇವತ್ತು ಗೋವಾಕ್ಕೆ ಹೋಗ್ತಾ ಇದ್ದಾರೆ ಮತ್ತೊಂದು ನೋಬೆಲ್ ಪ್ರಶಸ್ತಿಯನ್ನು ಪಡಲಿಕ್ಕೆ. ಹೀಗೆ ಅನೇಕ ಈ ಪ್ರಶಸ್ತಿಯ ಸರದಾರ ಅಂತ ಹೇಳಿಕೊಂಡಿಗೆ ಇಚ್ಛೆ ಪಡ್ತಾ ಇದ್ದೇನೆ. ಆ ಪ್ರಶಸ್ತಿ ಅವರಿಗೆ ಬಂದದ್ದು ಬರೇ ಸಮಾಜದಲ್ಲಿ ಒಂದು ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಟಿಪ್ಪು ಸುಲ್ತಾನ್ ವೇದಿಕೆಯಾಗಲಿ ಇನ್ನಿತರ ಯಾವುದೇ ಕಾರ್ಯಕ್ರಮ ಆಗಲಿ ಒಂದು ಸಮುದಾಯ ಒಂದು ವರ್ಗದ ಜನರಿಗೆ ಸೀಮಿತವಾಗದೆ ಸರ್ವ ಜನ ಸುಖೀ ಭವನ ಎಂಬ ನೆಲೆಯಲ್ಲಿ ಅವರು ಕಾರ್ಯಪ್ರವೃತ್ತರಾದ್ದರಿಂದ ಎಳೆಯ ವಯಸ್ಸಿನಲ್ಲಿ ಅನೇಕ ಪ್ರಶಸ್ತಿ ಅವರಿಗೆ ಬಂದಂಥ ಒಂದು ವಿಜೇತರನ್ನು ಇವತ್ತು ಆರಿಸಿಕೊಂಡು ಬಂದ ನನ್ನ ಮಿತ್ರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ನಮಗೆ ಸಾಕ್ಷಿಯಾಗಿದ್ದಾರೆ. ಅವರನ್ನು ಅಭಿನಂದಿಸಿದ್ದಾರೆ. ಈ ಸಂಸ್ಥೆಗೆ ಅವರು ಈ ಸಂಸ್ಥೆಗೆ ಇನ್ನೂ ಕೊಡುಗೆಯನ್ನು ಕೊಡಲಿಕ್ಕಿದ್ದಾರೆ. ಇಂಥ ಆತ್ಮೀಯ ಮಿತ್ರರು ಇನ್ನೂ ಉತ್ತುಂಗಕ್ಕೆ ತಮ್ಮ ಸೇವೆಯಲ್ಲಿ ಮುಂದುವರಿಲಿ ಅಂತ ಹೇಳುತ್ತಾ ಅವರನ್ನು ಅಭಿನಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿ ಈ ಸಂಸ್ಥೆಯ ಮುಖ್ಯಸ್ಥರು, ನನ್ನ ಆತ್ಮೀಯ ಮಿತ್ರ, ಶಿಕ್ಷಕರ ಸಾರಥಿ, ಶಿಕ್ಷಕರ ಜೀವನದಲ್ಲಿರುವಂಥ ಅನೇಕ ಸಮಸ್ಯೆಗಳಿಗೆ ಎಲ್ಲ ಕಡೆಯಲ್ಲಿ ಕೂಡ ಧ್ವನಿ ಎತ್ತಿ ಮಾತಾಡುವ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾಗಿ ಇವತ್ತು ಎಲ್ಲರ ಕಡೆಯಲ್ಲಿ ಕೂಡ ಮಿಂಚಿದಂತಹ, ಅದೇ ರೀತಿಯಲ್ಲಿ ಎಲ್ಲ ರಂಗದಲ್ಲಿ ಕೂಡ ಸಮಾಜದ ಎಲ್ಲ ರಂಗದಲ್ಲಿ ಎಲ್ಲ ರೋಗ ಜನರಲ್ಲಿಯೇ ಅವರು ಕೆ ಮಂಜನಾಡಿಯಾಗಿ ಬೆರೆತು ಹೋದಂಥ ನನ್ನ ಆತ್ಮೀಯ ಮಿತ್ರ ಕೆ ಮಂಜನಾಡಿಯವರೇ, ಈ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿಗಳೇ, ಇವತ್ತಿನ ಪಾರ್ಲಿಮೆಂಟಿನ ವೇದಿಕೆಯನ್ನು ಅಲಂಕರಿಸಿದಂಥ ಪಾರ್ಲಿಮೆಂಟಿನ ವಿವಿಧ ಮಂತ್ರಿ ಮಹೋದಯರೇ, ಹೊಸಗುರನ ನಮ್ಮ ಜಯಂತ್ ಶೆಟ್ಟಿಯವರೇ, ಎಲ್ಲ ಸಹೋದ್ಯೋಗಿ ಬಂಧು ಭಗಿನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹುಶಃ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲ ಶಾಲೆಯಲ್ಲಿ ಆಗುತ್ತೆ. ಕನ್ನಡ ಮಾಧ್ಯಮ ಶಾಲೆ ಇಲ್ಲಿಯೂ ಆಗುತ್ತೆ. ಇಲ್ಲಿ ವಿಶೇಷ ಅಂತ ಹೇಳಿದರೆ ಗೊತ್ತಿದೆ ಎಲ್ಲರಿಗೆ ಸಹ ಅಂತೇಳಿ ನಿಮಗೆ ಗೊತ್ತಿದೆ.
ಅತ್ತಮುತ್ತ ಎಲ್ಲ ಸುತ್ತಮುತ್ತ ಎಲ್ಲ ಇವತ್ತು ಇಂಗ್ಲೀಷ್ ಮಾಧ್ಯಮದ ಶಾಲೆಯಲ್ಲಿ ಇವತ್ತು ಇರುವಂಥ ಸಂದರ್ಭದಲ್ಲಿ ಉಳ್ಳಾಳ ಮಾತ್ರ ಅಲ್ಲ, ಮಂಗಳೂರು ತಾಲೂಕಿನ ಗ್ರಾಮಾಂತರ ವಲಯದ ಅಥವಾ ಮಂಗಳೂರು ಈಗ ಉಳ್ಳಾಳ ಆಗಿದೆ, ಉಳ್ಳಾಳ ತಾಲೂಕಿನಲ್ಲಿ ಸರ್ವೆ ಮಾಡ್ಬೋದು ಸರ್ ತಾವು. ಕನ್ನಡ ಮಾಧ್ಯಮದಲ್ಲಿ ಇವತ್ತು ಅತ್ಯಂತ ಹೆಚ್ಚು ಮಕ್ಕಳಿರುವಂಥ ಶಾಲೆ ಈ ಶಾಲೆ. ಇದು ರೆಕಾರ್ಡ್, ಗಿನ್ನಿಸ್ ದಾಖಲೆ ಇದು ಇವತ್ತು. ಯಾಕೆಂದರೆ ಶಿಸ್ತಲ್ಲಾಗಲಿ, ಸಮವಸ್ತ್ರದಲ್ಲಾಗಲಿ ಅಥವಾ ಶಿಕ್ಷಣದಲ್ಲಾಗಲಿ ಯಾವ ಪೈಪೋಟಿ ಮಾಡಿದರೂ ನಮ್ಮ KMK ಮಂಜನಾಡಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಮುಂದೆ ಹಾಕೊಂಡು ಮುಂದೆ ಹೋಗ್ಲಿಕ್ಕೆ ಯಾವ ಶಿಕ್ಷಣ ಸಂಸ್ಥೆಗೂ ಸಾಧ್ಯ ಇಲ್ಲ. ಇವತ್ತು ಎಲ್ಲರೂ ಬರ್ತಾ ಇದ್ದಾರೆ, ಇಂಗ್ಲೀಷ್ ಮಾಧ್ಯಮದವರು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ, ಅಥವಾ ನಿಮ್ಮ ಈಗ ಮತ್ತೊಂದು ಬಂದಿದೆ ಅಂದರೆ ಏನು NSCT ಆಗುವಂಥ ಇರುವಂಥ ICS ಶಾಲೆಯವರು ಯಾರು ಬಂದರೂ KMK ಅಂತ ಹೇಳ್ತಾರೆ, ಸರ್ ಅದು ಮಾಡೋದು ಹೇಗೆ, ಇದು ಮಾಡೋದು, ಇಲ್ಲಿ ಬಂದು ಕೇಳಿಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ನೀವೆಲ್ಲ ವಿದ್ಯಾರ್ಥಿಗಳು ಭಾಗ್ಯವಂತರು ಅಂತ ಹೇಳಬೇಕು. ಅಂದರೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಇವತ್ತು ಯಾವುದೆಲ್ಲ ಸರ್ಕಾರದ ಕಾರ್ಯಕ್ರಮ ಇದೆ ಅದನ್ನು ಹೊರತುಪಡಿಸಿ ಇನ್ನೂ ಅನೇಕ ಸಂಘಟನೆಗಳನ್ನು ಇವರು ಹಮ್ಮಿಕೊಂಡು ಇವತ್ತು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇವತ್ತು ಈ ಶಾಲೆಯಲ್ಲಿ ಕಲಿತವರು ವೈದ್ಯರಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ವಕೀಲರಾಗಿದ್ದಾರೆ, ಅನೇಕ ಶಿಕ್ಷಕರಾಗಿದ್ದಾರೆ, ಕೌನ್ಸಿಲರ್ ಆಗಿದ್ದಾರೆ, ಇವತ್ತು ಮಂತ್ರಿ ಆಗಿದ್ದವರು ಮೊನ್ನೆ ಕೂತವರು ಇವತ್ತು ಕೌನ್ಸಿಲರ್ ಆಗಿದ್ದಾರೆ, ಪುರಸಭೆಯಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಇಲ್ಲಿಂದ ಅವರಿಗೆ ತರಬೇತಿಯಾಗಿ ಹೋಗಿದೆ, ಇವತ್ತು ಇಲ್ಲಿಂದ ತರಬೇತಿಯಾಗಿ ಹೋಗಿದೆ. ಆದ್ದರಿಂದ ಮುಂದೊಂದು ದಿನ ಈ ಸಂಸ್ಥೆಯಲ್ಲಿ ಇದ್ದವಂಥವರು ಕೂಡ ನಾಳೆ ಸ್ಪೀಕರ್ ಆಗಿರ್ಬೋದು. ಖಾದರ್ ಅವರು ಇವತ್ತು ಎಲೋಸಿಸ್ ಶಾಲೆಯ ಸ್ಟೂಡೆಂಟ್ ಆಗಿದ್ದಾರೆ, ಇವತ್ತು ಸ್ಪೀಕರ್ ಆಗಿದ್ದಾರೆ. ಇಲ್ಲಿ ಸ್ಪೀಕರ್ ಕಾಣಲಿಲ್ಲ, ಇವತ್ತು ಇದ್ದಾರೆ ಕಾಣ್ತಲ್ಲ ಸ್ಪೀಕರ್ ನೋಡಿ. ಸೆಂಟ್ರಲ್ ಶಾಲೆ ಮಲಾರ್ ಅಲ್ವಾ, ಮಲಾರ್ ನನ್ನ ಊರಿನ ಶಾಲೆ ಸೆಂಟ್ರಲ್ ಮುಸ್ಲಿಂ ಶಾಲೆ ಎಂಬಂಥ ಶಾಲೆ ಇವತ್ತು ಈಗ ಅದು ಏನಂದರೆ ಇದು ಮುಚ್ಚುವ ಸ್ಥಿತಿಯಲ್ಲಿ ಬಂದಿದೆ, ಇವತ್ತು ನಾಳೆ ಮುಚ್ಚುವ. ಆ ಶಾಲೆಯಲ್ಲಿ ಕಲಿತವರು ಇವತ್ತು ಉಡುಪಿಯ DC ಆಗಿದ್ದಾರೆ, ಆ ಮಹಿಳೆಯ ಉಡುಪಿಯ DC. ಆದ್ದರಿಂದ ಯಾವ ಚಿಪ್ಪಿನಲ್ಲಿ ಯಾವ ಮುತ್ತು ಅಡಗಿದಂತೆ ಯಾರು ಬಲ್ಲವನು. ಈ ಚಿಪ್ಪುಗಳಲ್ಲಿ ಮುತ್ತುಗಳಿವೆ ಮಕ್ಕಳೇ, ನಾಳೆ ಈ ಮುತ್ತುಗಳು ಅದನ್ನು ಅರಳಿಸುವ ಕೆಲಸವನ್ನು ನನ್ನ ಮಿತ್ರ ಮಾಡಿದ್ದಾರೆ. ಆದ್ದರಿಂದ ನಾಳೆ ನೀವೆಲ್ಲರೂ ಕೂಡ ಈ ಸ್ಥಾನಕ್ಕೆ ಮುಟ್ಟಬಹುದು. ಆಗ ನೀವು ಭಾವಿಸಿಕೊಳ್ಳುವುದು, ನಾನು ಅವತ್ತು 2023ನೇ ಸಾಲಿನಲ್ಲಿ ನಮ್ಮ ಶಾಲೆಯ ಮಂತ್ರಿಮಂಡಲದಲ್ಲಿ ಮುಖ್ಯಮಂತ್ರಿ ಆಗಿದೆ. ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ವಿದ್ಯಾಧರ್ ಶೆಟ್ಟಿ ಅವರು, ಆಗ ಮುದುಕಾಗಿರ್ಬೋದು, ನಾ ಈ ಕಾರ್ಯಕ್ರಮ ಉದ್ಘಾಟಿಸಿದವರು, ಮುಖ್ಯ ಅತಿಥಿಯಾಗಿ ನಮ್ಮ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆಯವರಿದ್ದರು. ಆ ಸಮಯದಲ್ಲಿ KMK ಮಂಜನಾಡಿ ಅವರು ಮುಖ್ಯೋಪಾಧ್ಯಾಯರಾಗಿದ್ದು ಅವರು ನನಗೆ ಪ್ರಮಾಣ ವಚನ ಬೋಧಿಸಿದರು ಎಂಬಂಥ ಮಾತು ಬರಬಹುದು. ಆದ್ದರಿಂದ ಇವತ್ತು ನೀವೆಲ್ಲ ಸೌಭಾಗ್ಯವಂತರು ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಸಂಸತ್ತು ಎಂದರೆ ದೊಡ್ಡ ಜವಾಬ್ದಾರಿ ಕೆಲಸ. ಇಷ್ಟು ಜನ ಮಕ್ಕಳ ಮುಂದೆ ನೀವು ವೇದಿಕೆಯಲ್ಲಿದ್ದೀರಿ, ನೀವತ್ತು ಬೇರೆ ಬೇರೆ ಸ್ಥಾನವನ್ನು ಅಲಂಕಿಸಿರಿ. ಎಲ್ಲೂ ಸೋಮಾರಿತನ ಮಾಡಬಾರ್ದು, ಎಲ್ಲೂ ಉದಾಸೀನ ಮಾಡಬಾರ್ದು, ಸೋಮಾರಿತನ ಬಿಡಬೇಕು, ಪ್ರಾಮಾಣಿಕತೆ ಇರಬೇಕು, ನಿಮ್ಮಲ್ಲಿ ಸಂಸ್ಕೃತಿ ಬೆಳೆಯಬೇಕು, ವೈವಿಧ್ಯಮಯ ಎಲ್ಲರನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಕಾರ್ಯಕ್ರಮಗಳು ಅವರ ನೇತೃತ್ವದಲ್ಲಿ ನಿಮ್ಮ ಸಹಕಾರ ಜೊತೆಯಲ್ಲಿ ಅದು ಬೆಳಗಬೇಕು. ಆಗ ಮಾತ್ರ ಚೆನ್ನಾಗಿರ್ತದೆ. ಅದರ ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಬೇಕು. ವಿರೋಧ ಪಕ್ಷದ ನಾಯಕ ಯಾವಾಗ ನಾಯಕನಾಗಿರ್ತಾನೋ ಆಗ ಇವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ನನಗೂ ಇವತ್ತು 43 ವರ್ಷಗಳ ಹಿಂದೆ ಶ್ರೀರಾಮಕೃಷ್ಣ ಹೈಸ್ಕೂಲ್ ಹರೇಕಳದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವತ್ತು ಅವರು ಮತವನ್ನು ಹಾಕಿ ಅಲ್ಲಿ ಒಂದೇ ವರ್ಷ ನಾನು ಕಲಿತದ್ದು. ನನಗೆ ಅವ್ರು ಹೇಳಿದ್ರು, ಒಬ್ಬರು PT ಮಾಸ್ಟ್ರು, ನಿಲ್ಲಪ್ಪ ನೀನು ಮಂಗಳೂರಿನಿಂದ ಬಂದವಳಲ್ಲ ಸರ್, ಯಾರ ಪರಿಚಯ ಇಲ್ಲ, ಯಾರು ಓಟ್ ಹಾಕ್ತಾರೆ ಅಂತ ಕೇಳಿದೆ ನಾನು. ಓಟ್ ಹಾಕ್ತಾರೆ, ಇನ್ನೊಂದು ಭಾಷಣ ಮಾಡಿ ಓಟ್ ಹಾಕ್ತಾರೆ. ಹಾಗೆ ಭಾಷಣ ಮಾಡಿದೆ, ನನಗೆ ಅತ್ಯಂತ ಓಟು ಬಂತು. ಅಲ್ಲಿ 43 ವರ್ಷಗಳ ಹಿಂದೆ ನಾನು ಆ ಶಾಲೆಯ ಆ ಪ್ರೌಢಶಾಲೆಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದೆ. ಇವತ್ತು ನನಗೆ ಅದು ಹೆಮ್ಮೆ ಎನಿಸ್ತದೆ. ವೆಂಕಟರಮಣ ಭಟ್ಟಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅದರಿಂದ ಆ ರೀತಿಯ ಒಂದು ಅವರ ಅವತ್ತು ನನಗೆ ನಾಯಕ ಸ್ಥಾನ ಕೊಟ್ಟದ್ದು ಇವತ್ತು ಅದೇ ನಾಯಕನಾಗಿ ಮುಂದೆ ಹೋಗಲಿ ನನಗೆ ಸಾಧ್ಯವಾಯಿತು. ಅದೇ ರೀತಿ ವಿದ್ಯಾರ್ಥಿಗಳೇ, ನೀವು ಕೂಡ ಅದೇ ರೀತಿಯಲ್ಲಿ ಆಗಬೇಕು. ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ ಸಂಸತ್ತಲ್ಲಿ ಇದ್ದವಳು ಇವತ್ತು ಹೊರದೇಶದಲ್ಲಿ ಶಿಕ್ಷಕಿಯಾಗಿದ್ದಾಳೆ ಸರ್. ಈ ಶಾಲೆಯಲ್ಲಿ ಸಂಸತ್ತಾಗಿದ್ದವಳು, ಮಂತ್ರಿ ಆಗಿದ್ದವಳು ಇವತ್ತು ದುಬೈಯಲ್ಲಿ ಟೀಚರ್ ಆಗಿದ್ದಾಳೆ. ಇದು ಇವರ ಕೊಡುಗೆಗಳು. KMK ಮಂಜನಾಡಿಯವರು ಏನು ಮಾಡಿದ್ದಾರೆ ಅಂತ ಕೇಳಬೇಡಿ. ಹೊರಗೆ ಒಳಗೆ ನಾನು ಕೆಲವೊಮ್ಮೆ ಶಿಕ್ಷಣ ಕ್ಷೇತ್ರವನ್ನು ಬಿಟ್ಟು ಹೊರಗೆ ಸ್ವಲ್ಪ ಕಮ್ಮಿ, ಸ್ಕೌಟನ್ನು ಬಿಟ್ಟರೆ ಇವರೆಲ್ಲ ಕ್ಷೇತ್ರದಲ್ಲಿದ್ದಾರೆ. ಆದರೆ ಒಂದೇ ಒಂದು ಕೂಡ ವಿದ್ಯಾರ್ಥಿಗಳ ಯಾವುದೇ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಕೊರತೆ ಮಾಡದೆ ಇಲ್ಲಿ ರಾತ್ರಿ ಹಗಲು ಕೆಲವರು ಭಾವಿಸ್ಬೋದು ಅವರು ಏನು ಕೆಲಸ ಮಾಡ್ತಾರೆ ಅಂತೇಳಿ. ರಾತ್ರಿ 8 ಗಂಟೆ ಕೆಲವೊಮ್ಮೆ ಪರೀಕ್ಷೆ ಸಮಯದಲ್ಲಿ ಇವರು ಶಾಲೆಯಲ್ಲಿ ಇರ್ತಾರೆ. ಬೆಳಗ್ಗೆ 6 ಗಂಟೆ ಇದ್ದಾರೆ. ಕೆಲವೊಮ್ಮೆ ಮನೆ ಮಠ ಯಾವುದೂ ಇಲ್ಲ, ಒಂದೂ ಇಲ್ಲ ಅಲ್ಲಿ ಶಾಲೆಯಲ್ಲಿದ್ದ. ಇಂಥ ಒಂದು ಮುಖ್ಯೋಪಾಧ್ಯಾಯರು ಸಿಕ್ಕಿದ್ದಾರೆ. ದೇವರವರಿಗೆ ದೀರ್ಘಾಯುಷು ಆರೋಗ್ಯವನ್ನು ಕೊಡಲಿ ಅಂತ ನೀವೆಲ್ಲ ಪ್ರಾರ್ಥಿಸಿ, ಉತ್ತಮ ರೀತಿಯ ಸಂಸತ್ತು ಈ ಒಂದು ಶಾಲೆಯಲ್ಲಿ ನೆರೆದಿದೆ. ಅದಕ್ಕೆ ಸಂತೋಷ ಪಡ್ತಾ ಇದ್ದೇನೆ, ಹೆಮ್ಮೆ ಎನಿಸ್ತದೆ. ಎಲ್ಲ ಸಹೋದ್ಯೋಗಿ ಬಂಧು ಭಗಿನಿಯರು ಇದಕ್ಕೆ ಸಹಕರಿಸ್ತದೆ. ಈ ವಿದ್ಯಾರ್ಥಿ ಮಂಡಳವು ಯಶಸ್ವಿಯಾಗಿ ಈ ವರ್ಷ ಕಾರ್ಯಾಚರಣೆ ಮಾಡಲಿ. ವಿವಿಧ ಸಂಘಟನೆಗಳಿದೆ, ಆ ಸಂಘಟನೆಗಳು ಕೂಡ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಲಿ ಅಂತೇಳಿ ಶುಭವನ್ನು ಆಶಿಸುತ್ತಾ, ಇಂದು ನನ್ನನ್ನು ಕರೆದು ನನ್ನನ್ನು ಅದೇ ರೀತಿಯಲ್ಲಿ ಒಂದು ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿದ್ದಾರೆ. ಪವಿತ್ರವಾದ ಹಜ್ಜಿಯಾದ
ಜಾತ್ರೆಗೆ ನನ್ನನ್ನು ಕಳಿಸಿಕೊಟ್ಟವರು ನನ್ನ ಕಿರಿಯ ಸಹೋದರ KMK ಮಂಜನಾಡಿ ಇವತ್ತು ಮತ್ತೆ ಪುನಃ ತಮ್ಮೆಲ್ಲರಲ್ಲಿ ಸ್ವಾಗತವನ್ನು ಮಾಡಿದ್ದಾರೆ. ಅದಕ್ಕೂ ಕೂಡ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಮಾತುಗಳು ಅಂತ್ಯವಾಗುತ್ತೇನೆ. ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಕೊಲಿ ಭಾಗಕ್ಕೆ ಬರ್ತಾ ಇದ್ದೇವೆ. ಇದೀಗ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಶಿಕ್ಷಕಿ ಸಪ್ನಾರವರು. ಇವತ್ತಿನ ಮಂತ್ರಿಮಂಡಲದ ಉದ್ಘಾಟನೆ ಹಾಗೂ ಹಲವು ಸಂಘಗಳ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಟಿಪ್ಪು ಸುಲ್ತಾನ್ ಸಂಸ್ಥೆಯ ಮುಖ್ಯ ಶಿಕ್ಷಕನಾಗಿರುವ MH ಮಲಾರ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನು ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರುವ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಹಾಗೂ ವಿದ್ಯಾಧರ್ ಶೆಟ್ಟಿ ಪೊಸಪುರ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಗೂ ಶಾಲೆಯ ಪರವಾಗಿ ಹಾಗೂ ಸಹೋದ್ಯೋಗಿ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವೇದಿಕೆಯನ್ನು ಅಲಂಕರಿಸಿರುವ ನನ್ನ ವಿದ್ಯಾರ್ಥಿ ವೃಂದ, ಮಂತ್ರಿಮಂಡಲದವರು ಹಾಗೂ ಸಂಘದ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹೊಸಕುರಾಲ್ನ ಜಯಂತ್ ಇವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿರುತ್ತೇನೆ. ಹಾಗೂ ಕಾರ್ಯಕ್ರಮವನ್ನು ಉತ್ತಮವಾಗಿ ವೀಕ್ಷಿಸಿದಂಥ ವಿದ್ಯಾರ್ಥಿಗಳಿಗೂ ಸಹೋದ್ಯೋಗಿ ಬಂಧುಗಳಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ.